ನಮಸ್ಕಾರ ವೀಕ್ಷಕರೇ, ಎಲ್ಲಿದೆ ಸ್ವಚ್ಛತೆ ಕರೆಂಟ್ ಅಫೇರ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಆದಿತ್ಯ. ಎಸ್ ವೀಕ್ಷಕರು, ಈಗಾಗಲೇ ಭಾರತದಾದ್ಯಂತ ಸ್ವಚ್ಛ ಭಾರತ ಎನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಯೋಜನೆಗಳನ್ನು ಸರ್ಕಾರ ರೂಪಿಸಿತ್ತು. ಜನರಿಗೂ ಕೂಡ ಇದರ ಕುರಿತಾಗಿ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಹಲವಾರು ಮಾಹಿತಿಯನ್ನು ಕೂಡ ನೀಡಿದ್ರು. ಎಲ್ಲೋ ಒಂದು ಕಡೆ ಗಣ್ಯಾತಿ ಗಣ್ಯರು ಕೂಡ ಪೊರಕೆ ಹಿಡಿದುಕೊಂಡು ದೇಶವನ್ನ ಸ್ವಚ್ಛಗೊಳಿಸುವಲ್ಲಿ ತೊಡಗಿದ್ರು ಅಂತಾನೆ ಹೇಳ್ತಾ ಹೋಗ್ಬೋದು. ಆದರೆ ದಿನ ಕಳೀತಾ ಇದ್ದಂತೆ ಈ ಒಂದು ಸ್ವಚ್ಛತೆ ಅನ್ನುವಂತಹ ಪರಿಕಲ್ಪನೆ ಮಾಯವಾಗ್ತಾ ಇದೆಯಾ? ಬೇರೆ ಊರುಗಳಿಗೆ ಬಿಡಿ, ನಮ್ಮ ಉಡುಪಿಗೆ ಸಂಬಂಧಪಟ್ಟ ಹಾಗೆ ಏನು ಈಗಾಗಲೇ ಸ್ವಚ್ಛತಾ ನಗರಿ ಅನ್ನುವಂತಹ ಬಿರುದು ಕೂಡ ಬಂದಿತ್ತು, ಇದು ಕೂಡ ಮರೆಯಾಗುವಂತಹ ಲಕ್ಷಣ ಇದೆಯಾ? ಈಗಾಗಲೇ ನೀವು ಗಮನಿಸ್ತಾ ಹೋಗ್ಬೋದು, ಅಲ್ಲಲ್ಲಿ ಕೆಲವರು ಯಾವುದೇ ರೀತಿಯ ಒಂದು ಜವಾಬ್ದಾರಿ ಇಲ್ಲದೆ ಕಸವನ್ನ ಡಂಪ್ ಮಾಡ್ತಾರೆ. ಡ್ರೈನೇಜ್ ವ್ಯವಸ್ಥೆ ಹದಗೆಟ್ಟಿರುವಂತದ್ದು, ಕೇವಲ ಸ್ವಚ್ಛತೆ ಎನ್ನುವಂಥದ್ದು ನಾಮಫಲಕಕ್ಕೆ ಮಾತ್ರ ಸೀಮಿತವನ. ಇದರ ಕುರಿತಾಗಿ ಇವತ್ತು ನಮ್ಮ ವಿಶೇಷ ಚರ್ಚೆ. ನಮ್ಮೊಂದಿಗೆ ಇದರ ಕುರಿತಾಗಿ ಚರ್ಚೆಯನ್ನ ಮಾಡಲು ನಮ್ಮೊಂದಿಗೆ ನಮ್ಮ ಅತಿಥಿಗಳಿದ್ದಾರೆ. ಮೊದಲಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಮೊದಲಾಗಿ ನಮ್ಮ ಅತಿಥಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ನಿತ್ಯಾನಂದ ಒಳಕಾಡು, ಇವರು ಸಮಾಜ ಸೇವಕರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೂ ನಮ್ಮೊಂದಿಗಿದ್ದಾರೆ ಧೀರಜ್ ಕುಮಾರ್ ಅವರು, ಇವರು ತ್ರಿಷಾ ಕಾಲೇಜಿನ ಕನ್ನಡದ ಅಧ್ಯಾಪಕರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ನಿತ್ಯಾನಂದ ಒಳಕಾಡು ಅವರೇ, ಈಗಾಗಲೇ ನಾನು ಹೇಳಿದ ಹಾಗೆ ಸ್ವಚ್ಛ ಭಾರತ ಅನ್ನುವಂತಹ ಒಂದು ಪರಿಕಲ್ಪನೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸದ್ದು ಮಾಡಿತ್ತು. ಹಲವು ಜನರು ಇದಕ್ಕೆ ಬೆಂಬಲವನ್ನ ಕೂಡ ನೀಡಿದ್ರು. ಆದರೆ ಇವತ್ತಿನ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪರಿಕಲ್ಪನೆಯನ್ನು ಜನರು ಮರಿತಾ ಇದ್ದಾರಾ? ನಿಮ್ಮ ಅನಿಸಿಕೆ ಏನು? ಸ್ವಚ್ಛ ಭಾರತ ಎಂಬುದು ಈಗ ದೊಡ್ಡ ಸುದ್ದಿಯಾಗಿದಷ್ಟೇ ವಿನಃ ಸ್ವಚ್ಛ ಭಾರತ ಎಂಬುದಕ್ಕೆ ಏನು ಅದಕ್ಕೆ ಅರ್ಥ ಈಗ ಇಲ್ಲಿಯವರೆಗೆ ಹುಟ್ಟಲಿಲ್ಲ. ಯಾಕಂತ ಹೇಳಿದ್ರೆ ಉಡುಪಿ ತಾಲೂಕಿನಲ್ಲಿ ಯಾವ ಏರಿಯಾಕ್ಕೂ ಹೋದರೂ ಕೂಡ ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ, ಏನೇನು ತ್ಯಾಜ್ಯ ಬೇಕೋ ಅದೆಲ್ಲ ರಸ್ತೆ ಬದಿಯಲ್ಲಿ ಇರ್ತವೆ. ಹಾಗಾದರೆ ಎಲ್ಲಿ ಬಂತು ನಮ್ಮ ಸ್ವಚ್ಛ ಭಾರತ? ನೀವು ಮಲ್ಪೆಗೆ ಹೋಗಿ, ಕೊಡವೂರಿಗೆ ಹೋಗಿ, ಕಲ್ಮಾಡಿಗೆ ಹೋಗಿ, ಅಥವಾ ನಿಮ್ಮ ತೆಂಕನಡಿಯೂರು ಹೋಗಿ, ಹಂಪನಕಟ್ಟೆ, ಕೆಮ್ಮಣ್ಣು, ನೀವು ಯಾವ ರಸ್ತೆಗೆ ಹೋದರೂ ಕೂಡ ಅಲ್ಲಿ ಬೇಕಾದಷ್ಟು ಅಲ್ಲಿ ತ್ಯಾಜ್ಯಗಳು ಉಳಿದಿದೆ. ಅಲ್ಲ, ನಿಮ್ಮ ಪ್ರಕಾರ ಇದು ಕೇವಲ ಉಡುಪಿಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ದೇಶಾದ್ಯಂತ ಕರ್ನಾಟಕಕ್ಕೆ ಸೀಮಿತವಾದ ಕೆಲವು ತಾಲೂಕುಗಳಲ್ಲೂ ಕೂಡ ಈ ಒಂದು ಸಮಸ್ಯೆ ಇರುವಂತದ್ದು? ಕೇವಲ ಉಡುಪಿಗೆ ಇದು ಸೀಮಿತವಾಗಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಇದರ ಬಗ್ಗೆ ಜವಾಬ್ದಾರಿಯನ್ನ ವಹಿಸಬೇಕಾದವರು ವಹಿಸ್ತಾ ಇಲ್ವಾ? ಹಾಗಾದ್ರೆ ಅಲ್ಲ, ಜವಾಬ್ದಾರಿ ಅಂತ ಹೇಳಿದ್ರೆ ನಾಗರಿಕರೇ ಇದಕ್ಕೆ ಜವಾಬ್ದಾರಿ ವಹಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಯವರು ಒಮ್ಮೆ ಹೋಗಿ ನೋಡ್ತಾರೆ ಅಷ್ಟೇ. ಯಾಕಂತ ಅವರಿಗೆ ಸಲಿಗಾಗಿ ಹೋಗಿದೆ ಸರ್ಕಾರಿ ಅಧಿಕಾರಿ. ಯಾಕಂತ ಹೇಳಿದ್ರೆ ಯಾರೋ ಬಿಸಾಡಿ ಹೋಗ್ತಾರೆ ಅಂತೇಳಿ ಈಗ ಎಲ್ಲರೂ ಜನರು ಹೇಳುದಂತೆ. ಈಗ ನಿಮ್ಮ ಎಲ್ಲಿ ಮಾಧ್ಯಮದಲ್ಲಿಯೂ ಕೂಡ ಈ ರೀತಿ ಬೈಟಾದರೆ ಹೇಳುದು ಸರ್ಕಾರಿ ನೌಕರಿಗೆ ಹೇಳುದಿಲ್ಲ, ಜನರು ತೆಗೆದು ಬಿಸಾಡ್ತಾರೆ ಅಂತೇಳಿ. ಜನರು ತೆಗೆದು ಬಿಸಾಡಬೇಕಾದ್ರೆ ಅವರಿಗೆ ಸರ್ಕಾರದವರು ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು. ಈಗ ಒಣ ತ್ಯಾಜ್ಯ ಬೇರೆ, ಹಸಿ ತ್ಯಾಜ್ಯ ಬೇರೆ ಎಂಬ ಒಂದು ವಿಂಗಡಣೆ ಮಾಡಿರುವಾಗ ಈಗ ಒಣ ತ್ಯಾಜ್ಯ ಮಾತ್ರ ತಗೊಂಡು ಹೋಗ್ತಾರೆ. ಹಸಿ ತ್ಯಾಜ್ಯ ಪಾಪ ಎಂತ ಮಾಡಬೇಕು? ಈಗ ಇಲ್ಲಿ ಬಹುತೇಕ ಇರುವಂಥದ್ದು ಫ್ಲ್ಯಾಟ್ಗಳು. ಒಂದೊಂದು ಫ್ಲ್ಯಾಟ್ಗಳಲ್ಲಿ 200 ಮನೆ 300 ಮನೆಗಿವೆ. 300 ಮನೆಯಲ್ಲಿ ಇದ್ದರೆ 100 ಫ್ಲ್ಯಾಟಿನವರಾದರೂ ಒಂದು ಏನಾದರೂ ಮಧುಮಾಂಸ ತಿನ್ನುವರು ಇರ್ತಾರೆ. ಆ ತ್ಯಾಜ್ಯಗಳನ್ನು ಏನು ಮಾಡಬೇಕು ಅವರು? ಹೊರಗಡೆ ಇಟ್ಟರೆ ಆ ಕಡೆ ಫ್ಲ್ಯಾಟಿನಲ್ಲಿ ಗೊತ್ತಾಗ್ತದೆ. ಈಗ ಇನ್ನೂ ಇದ್ದರೆ ಅವರು ತಗೊಂಡು ಹೋಗೋದಿಲ್ಲ, ನಮಗೆ ಆಗೋದಿಲ್ಲ ಹೇಳ್ತಾರೆ. ಅವಾಗ ಏನು ಮಾಡಬೇಕು? ಸರ್ಕಾರ ಯಾವ ಪಂಚಾಯತ್ ಆಗಲಿ, ನಗರಸಭೆ ಇರಲಿ, ಇದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಂತ ನಾನು ಹೇಳ್ತೇನೆ. ಅಲ್ಲ, ಈಗಾಗಲೇ ನಾವು ನೋಡಿದ ಹಾಗೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಹೋಗ್ತಾರೆ, ನಿಮ್ಮ ಕಸವನ್ನು ನಮಗೆ ನೀಡಿ ಅನ್ನುವ ಮೂಲಕ ಕೊಟ್ಟಿದ್ದಾರೆ. ಕೊಡ್ಲಿಲ್ಲ ಅಂತೇಳಿ ನಾನು ಹೇಳಿಲ್ಲ. ಕೊಟ್ಟರೂ ಕೂಡ ಈಗ ಯಾಕೆ ಬಿಸಾಡ್ತಾರೆ ಅವರು? ಅನಿವಾರ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಅದನ್ನು ಹಿಡಿಲಿಕ್ಕೆ ಆಗುದಿಲ್ಲ ಏನು ಪ್ರಶ್ನೆ ಇಲ್ಲ. ಈಗ ನೋಡಿ, ಇಲ್ಲೊಂದು ಸರ್ಕಾರದವರು ಒಂದು ಕಂಪಲ್ಸರಿ ಹಾಕಲಿ, ತ್ಯಾಜ್ಯ ಬಿಸಾಡುವಾಗ ಏನಾದರೂ ಒಂದು ಕವರ್ ಇರ್ತದೆ. ಕವರ್ ಯಾರದೇ ಕವರ್ ಇರಲಿ, ಬಟ್ಟೆ ಅಂಗಡಿ ಇರಲಿ, ಬಂಗಾರ ಅಂಗಡಿ ಇರಲಿ, ಯಾವ ಕವರ್ ಇದ್ರೂ ಕೂಡ ಆ ಅಡ್ರೆಸ್ಗೆ ಹೋಗಿ ಕೊಡಬೇಕು. ನನ್ನ ಈಗಿನ ಲೆಕ್ಕಾಚಾರ ಹಾಗೆ. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ಆ ಕವರ್ಗಳಲ್ಲಿ ಯಾವುದಾದ್ರೂ ಒಂದು ಚೀಟ್ ಸಿಗ್ತವೆ. ಆದರೆ ನಾಚಿಕೆ ಮರ್ಯಾದೆ ಎಲ್ಲ ಬಿಡಬೇಕು. ಅಂದರೆ ಆ ಎಲ್ಲವನ್ನೂ ತೆಗೆದು ಅದರಲ್ಲಿ ಬೇಕಾದರೆ ಸಿಕ್ಕಿದರೆ ಯಾರೇ ಆಗಲಿ ಅದರಲ್ಲಿ ಮುಖ್ಯಮಂತ್ರಿಯವರ ಅಥವಾ MLA ಅವರ ಮನೆಯವ್ರದ್ದು ಚೀಟಿ ಬೇಕಾದರೆ ಅದು ಹೋಗಿ ಅಲ್ಲಿ ಇಡಬೇಕು. ಅಂಥದ್ದು ವ್ಯವಸ್ಥೆ ಇಲ್ಲಿ ಮಾಡಿದರೆ ಸ್ವಲ್ಪ ಸರಿಯಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೇಕು ನಾನು ಬಯಸ್ತೇನೆ. ಎಸ್ ಧೀರಜ್ ಅವರು, ಇದೇ ಪ್ರಶ್ನೆಯನ್ನು ನಿಮಗೆ ಕೇಳೋದಾದ್ರೆ ನಿತ್ಯಾನಂದ ಒಳಕಾಡು ಅವರಲ್ಲಿ ಒಂದು ಇದಕ್ಕೆ ಪರಿಹಾರ ಇದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದರು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೋದಿಯವರು ಒಂದ್ಸಲ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮಾತಾಡ್ತಾರೆ. ಏನು ಅಂತ ಹೇಳಿದ್ರೆ, ಮುಂದಿನ ವರ್ಷ ಅಂದರೆ ಈ ವರ್ಷ 2019ರಲ್ಲಿ ಗಾಂಧೀಜಿಯವರಿಗೆ ಅವರು ಹುಟ್ಟಿ 150 ವರ್ಷಗಳಾಗುತ್ತೆ. ಆ ವರ್ಷಕ್ಕೆ ಭಾರತ ಸ್ವಚ್ಛ ಭಾರತ ಆಗಿರಬೇಕು, ಇದು ಗಾಂಧೀಜಿಯವರು ಕಂಡ ಕನಸು ಅಂತ. ಅದಕ್ಕೋಸ್ಕರ ಅವರು ಆಂದೋಲನವನ್ನು ಆರಂಭ ಮಾಡ್ತಾರೆ.
ಈಗ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂದಂಗೆ ಅವರೊಂದು ಸ್ವಲ್ಪ ಆಂದೋಲನ ಸ್ಟಾರ್ಟ್ ಮಾಡೋದಕ್ಕೆ ಆ ಆಂದೋಲನ ಆರಂಭ ಆದ ಸ್ವಲ್ಪ ಸಮಯದಲ್ಲಿ ಎಲ್ಲ ಕಡೆಯೂ ಆರಂಭ ಅಂದರೆ ಆಂದೋಲನಗಳ ಆರಂಭ ಆಗುತ್ತೆ. ಚಲನಚಿತ್ರ ತಾರೆಗಳಾಗಿರ್ಬೋದು, ಕ್ರಿಕೆಟ್ ತಾರೆಗಳಾಗಿರ್ಬೋದು, ಇವರೆಲ್ಲ ಏನು ಪೊರಕೆಗಳನ್ನ ಹಿಡಿದು ಎಲ್ಲ ಕಡೆ ಸ್ವಚ್ಛ ಭಾರತ ಒಂದು ಆರಂಭ ಆಗುತ್ತೆ. ಆದರೆ ಅದೇನಂದರೆ ಆರಂಭ ಶೂರತ್ವ ಅಂತ ನನಗೆ ಅನಿಸ್ತು. ಯಾಕಂದರೆ ಕೆಲವು ಕಡೆ ಅದು ಆರಂಭ ಆಯಿತು ಒಂದೇ ಸಲ, ಎಲ್ಲ ಕಡೆ ಅದರ ಬಗ್ಗೆ ನಮಗೆ ಸ್ವಚ್ಛ ಭಾರತ ನೋಡಿದ್ವಿ, ಪೇಪರಲ್ಲಿ ಬಂತು, ಟಿ ವಿಲಿ ಬಂತು, ಎಲ್ಲ ಕಡೆ ಆಯಿತು. ಆದರೆ ಅದು ಕೆಲವು ಈ ಸ್ವಲ್ಪ ಅಂದರೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಫೋಟೋ ತೆಗೆಸ್ಕೊಂಡು ಎಲ್ಲೋ ಒಂದು ಕಡೆ ಕಸ ಹಾಕಿ ಫೋಟೋ ತೆಗೆಸ್ಕೊಂಡು ಇಷ್ಟಕ್ಕೆ ಮಾತ್ರ ಸೀಮಿತ ಆಯಿತು, ಪ್ರಚಾರಕ್ಕೋಸ್ಕರ. ಮತ್ತೆ ಕೆಲವು ಸಂಘಟನೆಗಳೇನಾಯ್ತು ಅಂದ್ರೆ ಈಗ ಕೆಲವು ಅದರಲ್ಲೊಂದು 10-12 ಸಂಘಟನೆಗಳು ಮಾತ್ರ ಅದನ್ನು ಈಗಲೂ ಮುಂದುವರಿಸಿಕೊಂಡು ಹೋಗ್ತಾ ಇವೆ. ಆದ್ರೆ ಹೆಚ್ಚಿನ ಸಂಘಟನೆಗಳು ಅದನ್ನು ಮುಂದುವರಿಸಲಿಲ್ಲ, ಅಲ್ಲೇ ಬಿಟ್ಟು ಬಿಡ್ತು. ಯಾಕಂದ್ರೆ ಅವರಿಗೆ ಅದನ್ನ ಸಿಗಬೇಕಾದ್ದು ಊರಿನಲ್ಲೆಲ್ಲ ಗೊತ್ತಾಯ್ತು, ಇವರು ಸ್ವಚ್ಛ ಭಾರತ ತುಂಬಾ ಮುಂದುವರಿಸಿಕೊಂಡು ಹೋದ್ರು ಅಂತ ಬಂತು, ಸಿಕ್ಕಿದಲ್ಲೆಲ್ಲ ಅವರಿಗೆ ಸನ್ಮಾನಗಳೆಲ್ಲ ಆಯ್ತು, ಮುಗಿದ್ದು. ಮುಂದುವರಿಸಿಕೊಂಡಿಲ್ಲ. ಆ ಮುಂದುವರಿಸಿಕೊಳ್ಳುವ ಸ್ವಲ್ಪ ಪ್ರಮೇಯ ತಪ್ಪು, ಅಂದ್ರೆ ಆ ಒಂದು ಕಂಟಿನ್ಯೂಟಿ ಅಂತ ಹೇಳ್ತೀವಲ್ಲ, ಅದೊಂದು ಸ್ವಲ್ಪ ಮಿಸ್ ಆಯಿತು ಅಂತ ಅನಿಸ್ತು. ಬೀರ್ಬಲ್ ಅವ್ರದ್ದೊಂದು ಕತೆ ಇದೆ. ಅಂದರೆ ಅಕ್ಬರ್ ಕೇಳ್ತಾನಂತೆ, ಊರಲ್ಲಿ ಯಾರೋ ಒಳ್ಳೆಯವರು ಇರ್ತಾರೆ, ಒಂದ್ಸಲ ನಮ್ಮ ಊರಿಗೆ ಒಂದು ದೊಡ್ಡ ಹಂಡೆ ಇಡುವ, ಅದಕ್ಕೆ ಹಾಲು ಹಾಕುವ ಅಂತ. ಅದಕ್ಕೆ ಎಲ್ಲರೂ ಹಾಲು ಹಾಕು ಅಂತ ಊರಿನವ್ರು ಯೋಚನೆ ಮಾಡ್ತಾರಂತೆ. ಎಲ್ಲರೂ ಹಾಲು ಹಾಕ್ತಾರೆ, ನಾನೊಬ್ಬ ನೀರು ಹಾಕಿದ್ರೆ ಏನು ಅಂತ. ಹಾಗೆ ಊರಿನವರೆಲ್ಲ ಅದೇ ಯೋಚನೆ ಮಾಡಿದ್ರು, ಎಲ್ಲರೂ ನೀರೇ ಹಾಕಿದ್ದು, ಯಾರೊಬ್ಬರು ಹಾಲು ಹಾಕಲಿಲ್ಲ. ಈಗ ಆಗ್ತಿರೋದು ಅದೇ ಪರಿಸ್ಥಿತಿ. ನಾನೊಬ್ಬ ಕಸ ಬಿಸಾಡಿದ್ರೆ ಏನಾಗಲಿಲ್ಲ, ಎಲ್ಲರೂ ಬಿಸಾಕ್ತಾರೆ. ಉಳಿದವರೆಲ್ಲ ಕ್ಲೀನ್ ಮಾಡಬಹುದು, ನಾನೊಬ್ಬ ಯಾಕೆ ಕ್ಲೀನ್ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡೋದು. ಪ್ರತಿಯೊಬ್ಬರು ಅದನ್ನೇ ಯೋಚನೆ ಮಾಡೋ ಕಾರಣ ಊರಿನಲ್ಲೆಲ್ಲ ಸ್ವಲ್ಪ ಗಬ್ಬೆದ್ದು ಬಿಟ್ಟಿದೆ. ಮತ್ತೆ ಸ್ವಚ್ಛತೆ ಅನ್ನೋದು ಫಸ್ಟ್ ನನ್ನಿಂದ ಆರಂಭ ಆಗಬೇಕು. ನಾವೇನು ಮಾಡ್ತೀವಿ ಅಂದರೆ ಬೇರೆಯವರು ಅಂತ ಯೋಚನೆ ಮಾಡ್ತೀವಿ. ಅಲ್ಲೊಂದ್ಸಲ ಕಸ ಬಿದ್ದಿದ್ರೆ ನಾವೇನು ಮಾಡ್ತೀವಿ, ಮೊದಲೇ ಕಸ ಬಿದ್ದಿದ್ದೆಲ್ಲ ತೊಂದರೆ ಇಲ್ಲ, ನಾವು ಬಿಸಾಕು ಅಂತ ಯೋಚನೆ ಮಾಡ್ತೀವಿ. ನಾನಾದರೂ ಸ್ವಚ್ಛತೆ ಮಾಡುವ ಅನ್ನೋ ಮನೋಭಾವ ಇಲ್ಲ. ಸೊ ಮೊದಲು ಅದು ನನ್ನೊಳಗೆ ಮೂಡಬೇಕು ಅಂತ ನನ್ನ ಅನಿಸಿಕೆ. ಎಸ್, ಈಗಾಗಲೇ ನೀವು ಹೇಳಿದ ಹಾಗೆ ಬಹಳಷ್ಟು ಸಂಘಟನೆಗಳು ಕಾರ್ಯಪ್ರವೃತ್ತರಾಗಿದ್ರು ಮೋದಿ ಅವರ ಕಲ್ಪನೆಯನ್ನ ಜಾರಿಗೆ ತರಬೇಕು ಅಂತ. ಆದ್ರೂ ಇವತ್ತಿನ ದಿವಸಕ್ಕೂ ಕೆಲವು ಸಂಘಟನೆಗಳು ಇದೆ, ಎಷ್ಟೋ ವಾರಗಟ್ಟಲೆ ಅವರು ಕಸವನ್ನ ವಿಲೇವಾರಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆಯಾ? ಹಾಗಾದ್ರೆ ಇದರಲ್ಲಿ ಜವಾಬ್ದಾರಿ ತಗೋಬೇಕಾದವರು ತಗೊಳ್ತಿಲ್ವಾ? ಹಾಗಾದ್ರೆ ನನ್ನ ಪ್ರಕಾರ ಜವಾಬ್ದಾರಿ ಏನಾಗಿದೆ ಅಂತ ಹೇಳಿದ್ರೆ, ಅಭಿಯಾನ ನೀವು ಮಾಡೋದಾದ್ರೆ ಮಾಡಿ ಅಂತ ಯಾವ ರೀತಿ ಹೇಳಿದ್ರು ನಂಗೆ ಗೊತ್ತಿಲ್ಲ, ಆದ್ರೆ ಇದಕ್ಕಂತಾನೆ ಒಂದು ಪ್ರತ್ಯೇಕ ಇಲಾಖೆ ಇರುವಂತದ್ದು. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಿಮ್ ಪ್ರಕಾರ? ಏನಾಗಿದೆ ಅಂತ ಹೇಳಿದ್ರೆ, ಈಗ ನಂದಲ್ಲ ಕೆಲಸ. ಈಗ ನಮಗೆ ಗೌರ್ಮೆಂಟಿಂದ ಹಣ ಬರುತ್ತೆ, ಓಕೆ ನಾವು ಈ ಕೆಲಸವನ್ನು ಮಾಡಬೇಕು, ಸರಿ. ಮಾಡೋದಕ್ಕೆ ಅವರಿಗೆ ತೋರಿಸೋಕ್ಕೋಸ್ಕರ ಒಂದೆರಡು ಕಡೆ ಫೋಟೋನೋ ಏನೋ ಮಾಡಿ ತೋರಿಸ್ತಿರ್ತಾರೆ. ಆದರೆ ಅದರ ಮೂಲ ಸಮಸ್ಯೆಗಳು ಅರಿವಾಗ್ತಾ ಇಲ್ಲ. ನಮ್ಮೂರಿಗೆ ರಾಜಕಾರಣಿಗಳು ಭೇಟಿ ನೀಡ್ತಾರೆ. ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ಆ ಊರಿಗೆ ಅವ್ರು ಬರೋ ಮೇಲೆ ಚೆನ್ನಾಗಿರೋ ರೋಡನ್ನು ಮಾಡ್ತೀವಿ, ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತೀವಿ. ಅದನ್ನು ನೋಡಿದ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ಏನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಇದು ಊರಂದ್ರೆ ಹಿಂಗಿರಬೇಕು ಅಂತ ಅನಿಸುತ್ತೆ. ನಾವು ಆ ನೈಜ ಪರಿಸ್ಥಿತಿಯನ್ನು ತೋರಿಸ್ತಿಲ್ಲ. ನಾವು ಮೊದಲೇನಾಗಬೇಕಂದ್ರೆ ನಮ್ಮ ನೈಜ ಪರಿಸ್ಥಿತಿ ಹೆಂಗಿದೆ ಅನ್ನೋದು ನಮ್ಮೂರಿಗೆ ಯಾರು ಜನಸಾಮಾನ್ಯರು ನಮ್ಮನ್ನ ಜನರನ್ನ ಭೇಟಿಯಾಗಲಿಕ್ಕೆ ಬರ್ತಾರೆ, ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾರಾದ್ರೂ DC ಆಗಿರ್ಬೋದು, ಯಾರು ಬರ್ತಾರೋ ಅವರಿಗೆ ನೈಜ ಪರಿಸ್ಥಿತಿ ಹೆಂಗಿದೆ ಅಂತ ಅನುಭವ ಆಗಬೇಕು. ರೋಡ್ ಹೊಂಡೆ ಇದ್ರು ಹಂಗೆ ಇರಬೇಕು, ಕಸ ಬಿದ್ದಿರೋದು ಹಂಗೆ ಇರಬೇಕು. ಅವರಿಗೆ ಆ ರೋಡಲ್ಲಿ ಹೋದಾಗ ಅನುಭವ ಆಗುತ್ತೆ. ಆ ಚರಂಡಿಯಲ್ಲಿ ಕೊಳಚೆ ನೀರು ಅಂದ್ರೆ ಗಬ್ಬು ನಾರಿದಾಗ ಅವ್ರಿಗೆ ಅನುಭವ ಆಗುತ್ತೆ, ಓ ಕಷ್ಟ ಇದೆ ಇಲ್ಲಿ ಬದುಕಕ್ಕೆ ಅಂತ. ಆ ಅನುಭವವನ್ನು ನಾವು ತಿಳಿಸಿದ್ರೆ ಬದಲಾಗಬಹುದು ಅಂತ ನನ್ನ ಅನಿಸಿಕೆ. ಎಸ್, ಓಕೆ. ನಿತ್ಯಾನಂದ ಒಳಕಾಡ್ ಅವರು ಈಗಾಗಲೇ ಹೇಳ್ತಾ ಹೋದಾಗ ಉಡುಪಿ ಅನ್ನುವಂಥದ್ದು ಒಂದು ಸ್ವಚ್ಛತೆಗೆ ಇನ್ನೊಂದು ಪ್ರತೀಕವಾದ ಊರು ಅಂತಾನೆ ಹೇಳ್ತಾ ಹೋಗ್ಬೋದು. ದಿನನಿತ್ಯ ದಿನ ಕಳೆದಂತೆ ಆ ಒಂದು ಜನಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಿಯೋ ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಅಲ್ಲಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಇರುವಂಥದ್ದು, ಕಸ ತುಂಬಿಕೊಂಡಿರುವಂಥದ್ದು, ಎಷ್ಟೋ ದಿನ ಕಳೆದ್ರೂ ಕೂಡ ಇದನ್ನ ವಿಲೇವಾರಿ ಮಾಡಲ್ಲ ಸಂಬಂಧಪಟ್ಟವರು. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ಈಗ ತಾನೇ ಹೇಳಿದಲ್ಲ, ಈಗ ಎಲ್ಲಾ ಕಡೆಗಳಿಗೂ ಕೂಡ ಕಸಗಳ ರಾಶಿಗಳು ಬಿದ್ದಿದೆ. ಅದನ್ನು ವಿಲೇವಾರಿ ಮಾಡೋದು ಯಾರು? ನಗರಸಭೆಯವರು ಅಥವಾ ಪಂಚಾಯತಿನವರು ಅವರ ವ್ಯಾಪ್ತಿಯಲ್ಲಿ ಏನು ಇಟ್ಟಿದ್ದಾರೆ. ಈಗ ಆಯಾ ಮನದಲ್ಲಿ ಒಂದು ಡಬ್ಬದಲ್ಲಿ ಅಥವಾ ಏನೊಂದು ತೊಟ್ಟೆಯಲ್ಲಿ ಹಾಕಿ ಇಡ್ತಾರೆ, ಅದನ್ನು ತಗೊಂಡು ಹೋಗುವಂಥ ಕರ್ತವ್ಯನ ಅವ್ರು ಮಾಡ್ತಾರೆ. ಬಾಕಿ ಉಳಿದ ತ್ಯಾಜ್ಯಗಳನ್ನು ಈ ರೀತಿ ಬಿಸಾಡ್ತಾರೆ. ಅದಕ್ಕೂ ಕೂಡ ವ್ಯವಸ್ಥೆ ಕಲ್ಪಿಸ್ಬೇಕಲ್ವಾ? ಈಗ ಬಾಕಿ ತ್ಯಾಜ್ಯ ಏನು ಮಾಡಬೇಕು? ಈಗ ನಾನು ಕೂಡ, ಈಗ ನನ್ನ ಮನೆ ಇದ್ರೂ ಕೂಡ ನಾನು ಏನು ಮಾಡಬೇಕು? ಬಿಸಾಡಲೇಬೇಕು. ನಂತರ ಅದನ್ನು ಸುಡ್ಲಿಕ್ಕ ಅಥವಾ ಇನ್ನಿತರ ಏನಾದರೂ ಬೇರೆ ಅದಕ್ಕೆ ಒಂದು ಗೊಬ್ಬರ ಮಾಡ್ಲಿಕ್ಕೆ ಅನ್ನೋಂಥ ಅವಕಾಶ ಇಲ್ಲ. ಏನಾದರೂ ಮಾಡಬೇಕಲ್ಲ. ಈಗ ನೋಡಿ, ಜಾಗ ಇದ್ದರೆ, ಈಗ ಏನೋ ಒಂದು ಕೋಳಿದ್ದು ತ್ಯಾಜ್ಯ ಇದ್ದರೆ ಅದನ್ನು ಇದು ಮಾಡಿ ಗೊಬ್ಬರ ಮಾಡಿ ಏನಾದರೂ ತೆಂಗಿನ ಕಟ್ಟೆಗ ಏನಾದರೂ ಯಾವುದೇ ಹಾಕಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಇಲ್ಲಿ ಏನೂ ಅವಕಾಶ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅಂದ್ರೆ ಇದಕ್ಕೆ ಸ್ಪಂದಿಸಬೇಕಾದವರು ತ್ವರಿತ ಸಮಯದಲ್ಲಿ ಸ್ಪಂದಿಸ್ತಿಲ್ಲ. ಇರ್ತಿದ್ರೆ ಈ ಥರ ಈ ವ್ಯವಸ್ಥೆ ಆಗುದಿಲ್ಲ. ಈಗ ನಮ್ಮ ನಗರಸಭಾ ಪ್ರದೇಶದಲ್ಲಿ ಕೂಡ ಇದೆ. ನಾವು ಇಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಟ್ಟರೂ ಕೂಡ ನಗರ ವ್ಯಾಪ್ತಿಯಲ್ಲಿ ಕೂಡ, ಪಂಚಾಯತ್ ವ್ಯಾಪ್ತಿಯಲ್ಲಿ ಬಿಡಿ, ಅದು ಅಲ್ಲಿ ರಾಶಿ ಬಿದ್ದಿದೆ ಅಂತೇಳಿ ಹೇಳಿ ಪ್ರಯೋಜನ ಇಲ್ಲ. ಅಲ್ಲಲ್ಲಿ ಗಲಾಟೆ ಇತ್ತೀಚೆಗೂ ದಿವಸಗೂ ಗಲಾಟೆ. ನನಗೆ ಎಷ್ಟು ಕಂಪ್ಲೇಂಟ್ ಬರ್ತದೆ. ನಾನು ಹೇಳ್ತೇನೆ, ನೀವು ಜನ ಒಟ್ಟೆ ಹಾಕ್ತೀರಾ? ಬರ್ತೇನೆ ನಾನು. ಜನ ಒಟ್ಟೆ ಆಗುದಿಲ್ಲ, ಯಾಕಂದರೆ ಅವರ ಮನೆಯವರು ಬಿಸಾಡ್ತಾರೆ ಅಲ್ಲಿ. ಆಗ ಎಲ್ಲಿ ಒಟ್ಟು ಹಾಕ್ತಾರೆ? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜನರು ಅದಕ್ಕೆ ಸಹಕರಿಸಬೇಕು. ಅದಕ್ಕೆ ಬೇಕಂತ ಏನು ಇಲಾಖೆಗಳು ಇವೆ ಅವರು ಕೂಡ ಸಹಕರಿಸಿ ಜನರು ಸ್ವಚ್ಛತೆ ಮಾಡಲಿಕ್ಕೆ ಸಾಧ್ಯತೆ. ಇಲ್ಲದಿದ್ದರೆ ಖಂಡಿತವಾಗಿ ಸಾಧ್ಯ ಇಲ್ಲ.
ಎಸ್, ಓಕೆ. ಇನ್ನೊಂದು ಕಡೆ ಹೇಳ್ತಾ ಹೋದಾಗ ಧೀರಜ್ ಅವರು, ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಕಸ ಬಿಸಾಕುವವರ ಒಂದು ಇದನ್ನ ದಂಧೆ ಅಂತಾನೆ ಹೇಳ್ಬೋದು. ಇದು ರಾತ್ರಿ ಆದ್ಮೇಲೆ ಕೆಲವು ಕಡೆ ನಡೆಯುವಂಥದ್ದು. ಒಂದು ಪ್ರದೇಶದಲ್ಲಿ ಕೆಲವು ಸಮಯಗಳ ಹಿಂದೆ ನಾವು ಕೂಡ ವರದಿಯನ್ನ ಬಿತ್ತರಿಸಿದ್ವಿ. ಅಲ್ಲಿ ಕಸವನ್ನ ಸಂಬಂಧಪಟ್ಟಂತ ಇಲಾಖೆ ವಿಲೇವಾರಿ ಮಾಡಿದ್ರು ಕೂಡ ಹಠಕ್ಕೋಸ್ಕರ ತಂದು ಹಾಕಿದಾಗೆ ಇತ್ತು. ಸೊ ಎಲ್ಲೋ ಒಂದು ಕಡೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ಕ್ರಮಗಳನ್ನ ಕೈಗೊಂಡ್ರು ಕೂಡ ಅದೊಂದು ಕಾಡಿನ ಮಧ್ಯೆ ಇರುವಂತ ಪ್ರದೇಶ, ಆದರೆ ಜನರು ಓಡಾಡುವಂತ ಪ್ರದೇಶವೇ ಆಗಿತ್ತು. ಸೊ ಎಲ್ಲೋ ಒಂದು ಕಡೆ ಬೇಕು ಅಂತಲೇ ನೀವು ಹೇಳಿದ ಹಾಗೆ ನಾನೊಬ್ಬ ನೀರು ಹಾಕಿದ್ರೆ ಏನಾಗುತ್ತೆ ಅನ್ನುವ ರೀತಿಯಲ್ಲಿ ಏನಾದರೂ ಜನಗಳು ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರಾ? ನನ್ನ ಪ್ರಕಾರ ಅದೇ ಮನಸ್ಥಿತಿ ಅಂತ ಅನಿಸುತ್ತೆ. ಬಾಂಗ್ಲಾದೇಶ ನಮಗಿಂತ ತುಂಬಾ ಹಿಂದುಳಿದಿದೆ, ಆದ್ರೆ ಅಲ್ಲಿಯ ಶೌಚಾಲಯ ಬಳಸೋದಾಗಿರ್ಬೋದು ಈ ವಿಷಯದಲ್ಲಿ ಅವರು ನಮಗಿಂತ ಮುಂದಿದ್ದಾರೆ. ನಾವು ಸಿಂಗಾಪುರಿಗೆ ಹೇಳ್ತೀವಿ, ಏನು ಸಿಂಗಾಪುರ ತುಂಬಾ ಚೆನ್ನಾಗಿದೆ, ಅಲ್ಲಿ ಸ್ವಚ್ಛತೆ ಹಾಗೆ ಹೀಗೆ ಅಂತ. ಆದ್ರೆ ಅಲ್ಲಿ ಯಾರು ದೇವಮಾನವರು ಬಂದು ಅದನ್ನ ಸ್ವಚ್ಛತೆ ಮಾಡಿದ್ದು ಹಂಗೆ ಉಳಿಸ್ಕೊಂಡಿರೋದಲ್ಲ. ಅದು ಅಲ್ಲಿದ್ದವರಿಗೆ ಅರಿವಾದ, ಆ ಮನುಷ್ಯರಿಗೆ ಅರಿವಾಗಿದೆ, ನನ್ನೂರು, ನನ್ನ ದೇಶ, ಇದು ನನ್ನ ನೆಲ, ಈ ಭೂಮಿ ಜೊತೆಗೂ ಒಂದು ಸಂಬಂಧ ಇರಬೇಕಂತೆ ನಮಗೆ. ಈ ಭೂಮಿ ಸತ್ಯ ಅಂತ ಹೇಳ್ತಾರೆ. ಇವ ದುರ್ಯೋಧನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅಷ್ಟು ದಿನ ಅವ ರಥದಲ್ಲಿ ಓಡಾಡಿ ಅವನಿಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಮಾಡಿದ್ದೆ ಸತ್ಯ, ಅವನಿಗೆ ತಮ್ಮ ಸತ್ರು, ಎಲ್ಲರೂ ಸತ್ರು, ಅವನಿಗೆ ಏನು ಅನಿಸಲಿಲ್ಲ, ಭೂಮಿ ಬೇಕು ಅಂತ. ಅವನದೆಲ್ಲ ರಥ ಚೂರಾಗಿ ಅವ ಭೂಮಿ ಮೇಲೆ ಆಗ ಕಾಲಿಟ್ಟ, ಆಗ ಅವನಿಗೆ ಅನಿಸ್ತಂತೆ, ನಾನು ಮಾಡ್ತಿರೋದು ತಪ್ಪಲ್ವಾ, ನಾನು ಇದು ತಪ್ಪ ಅನಿಸ್ತಿದೆ, ನಾನು ಇದನ್ನು ಮಾಡಬಾರ್ದು ಅಂತ ಹೇಳಿ ಹೆದರಿದ್ದ, ನಾನು ಯುದ್ಧವನ್ನು ನಿಲ್ಲಿಸ್ತೇನೆ ಅಂತ ಹೇಳಿ ಓಡಿ ಹೋಗ್ಲಿಕ್ಕೆ ಆರಂಭ ಮಾಡ್ದ. ಹಾಗೆ ನಮ್ಗೆ ಆ ಭೂಮಿ ಸತ್ಯ ನಮ್ಗೆ ಅರಿವಾಗ್ತಿಲ್ವಾ ಅಂತ ನನಗೆ ಅನಿಸ್ತಿದೆ. ಈ ಭೂಮಿ ಈಗೇನಾಗಿದೆ ಅಂದ್ರೆ, ಇಡೀ ಪ್ಲಾಸ್ಟಿಕ್ ಎಲ್ಲ ಆಗಿಬಿಟ್ಟು ನಾವು ಮುಂದಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಾನು ಬದುಕಿದ್ರೆ ಸಾಕು ಈ ಯೋಚನೆಗಳು. ಈಗ ನೀವು ಎಲ್ಲಿ ಆಗಿದ್ರು ನಿಮಗೆ ಏನು ಮಣ್ಣೆ ಸಿಗೋದಲ್ಲ, ಸ್ವಲ್ಪ ಪ್ಲಾಸ್ಟಿಕ್ ಅದು ಇದೇ ಸಿಗ್ತಾ ಇದೆ. ಸೊ ಅದರಿಂದ ಮುಂದೇನಾಗುತ್ತೆ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ. ಅದು ಈಗ ನೀರು ಭೂಮಿಯೊಳಗೆ ಹಿಂಗದಿದ್ರೆ ಮುಂದೊಂದಿನ ಸ್ವಲ್ಪ ಅಂದ್ರೆ ಆ ಪರಿಸ್ಥಿತಿ ಎಲ್ಲಿಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನಾವು ಆ ಒಂದು ಯೋಚನೆಗಳನ್ನೇ ಮಾಡ್ತಿಲ್ಲ. ಅದು ಹೆಂಗಾಗಿದೆ ಅಂದ್ರೆ, ಮುಂದೆ ಒಂದು ಸ್ವಲ್ಪ ನಮಗೆ ನೀರು ಸಿಗದೆ, ಈಗ ನಾವು ಏನಂದ್ರೆ ಕೆಲವು ಕಡೆ ಆಮ್ಲಜನಕ ಸಿಗದೆ ನಾವೇನೋ ಇದೆಲ್ಲ ಮಾಸ್ಕ್ ಎಲ್ಲ ಹಾಕೋಬೇಕಾಗದಂತೆ. ಮುಂದೊಂದಿನ ಈಗಲೇ ನಾವು ಬಾಟ್ಲಿಗೆ ನೀರು ಕೊಟ್ಟು ತಗೋತಿದ್ವಿ, ಮುಂದೆ ಅದಕ್ಕೆ ನಾವು ಹಣ ಜಾಸ್ತಿ ವ್ಯಯ ಮಾಡಬೇಕಾಗುತ್ತೆ. ಈ ಮುಂದಿನ ಪರಿಸ್ಥಿತಿ ಪರಿಣಾಮದ ಬಗ್ಗೆ ಸ್ವಲ್ಪ ಅರಿವು ಹೆಚ್ಚಾಗಿ ತಲುಪಿದ್ರೆ ಅದು ಬದಲಾಗಬಹುದು ಅಂತ. ಈಗ ಸಿಗರೇಟ್ ಪ್ಯಾಕ್ ಮೇಲೆ ಬರ್ದಿರ್ತಾರೆ ಇದು ಕ್ಯಾನ್ಸರ್ ಆಗುತ್ತೆ ಅಂತ, ಆದ್ರೂ ತಗೊಳ್ಳೋರು ಇರ್ತಾರೆ. ಹಾಗೆ ನಾವು ಆ ಅರಿವು ಅನ್ನೋದು ಸ್ವಲ್ಪ ಇನ್ನೂ ಜಾಸ್ತಿ ಮುಟ್ಟಬೇಕು, ಮನಸ್ಸಿಗೆ ಮುಟ್ಟಬೇಕು, ಇದರಿಂದ ಪರಿಣಾಮ ಏನಾಗಬಹುದು ಅಂತ. ಹಂಗಾದ್ರೆ ಬದಲಾಗಬಹುದು ಅಂತ ನನಗೆ ಅನಿಸುತ್ತೆ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿತ್ಯಾನಂದ ಒಳಕಡವರು, ಈಗಾಗಲೇ ಪ್ಲಾಸ್ಟಿಕ್ ಅನ್ನ ಕೆಲವು ಅಂಗಡಿಗಳಲ್ಲಿ ನಿಷೇಧವನ್ನ ಮಾಡ್ತಾರೆ. ಒಂದು ಸಂದರ್ಭಕ್ಕೆ ಸೀಮಿತವಾಗಿ ಒಮ್ಮೆ ಸರ್ಕಾರದಿಂದ ಆದೇಶ ಬಂದ್ರೆ ಒಂದು ವಾರ ಹೇಳ್ಬೋದು, ಬಹಳ ಕಟ್ಟುನಿಟ್ಟಾಗಿ ಪ್ಲಾಸ್ಟಿಕ್ ಉಪಯೋಗಿಸಬಾರದು, ಬೇರೆ ಕಾಟನ್ ಆಗಿರ್ಬೋದು, ಬೇರೆ ರೀತಿಯ ಸಾಮಗ್ರಿಗಳನ್ನು ತಗೊಳ್ಳೋಕೆ ಬೇರೆ ರೀತಿಯ ಒಂದು ಮಾಧ್ಯಮವನ್ನು ನೀವು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಪ್ರತಿ ಬಾರಿಯೂ ಕೂಡ ಮತ್ತೆ ಈ ಸಮಸ್ಯೆ ಮರುಕಳಿಸ್ತಾ ಇರುವಂತದ್ದು. ಪ್ಲಾಸ್ಟಿಕ್ ನಿಷೇಧ ಅನ್ನುವಂಥ ಹಣೆಪಟ್ಟಿ ಮಾತ್ರ ಇರುವಂತದ್ದೇ ಹೊರತು ಎಲ್ಲ ಕಡೆಯಲ್ಲಿ ಕೂಡ ಮತ್ತೆ ಈಗ ಪ್ಲಾಸ್ಟಿಕ್ ಅನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ದಿನನಿತ್ಯದ ಉಪಯೋಗಕ್ಕೆ. ಇದು ಕೂಡ ಸರಿಯಾಗಿ ಪಾಲಿಸ್ತಾ ಇಲ್ಲ ಜನರು ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಏನು ಹೇಳಿ? ಈಗ ಪ್ಲಾಸ್ಟಿಕ್ ಎಲ್ಲಿ ತಯಾರಾಗ್ತದೆ ಮೊದಲು ಅದನ್ನು ಕಂಡು ಹಿಡಿದು ಅದನ್ನು ನಿಲ್ಲಿಸಬೇಕು. ಅದನ್ನು ನಿಲ್ಲಿಸದಿದ್ದರೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇವರು ಬರ್ತಾರೆ, ಆರೋಗ್ಯ ಇಲಾಖೆಯವರು ಬರ್ತಾರೆ, ಒಂದು ಕಡೆ ರೈಡ್ ಮಾಡ್ತಾರೆ, ಮಾರನೇ ದಿವಸ ಅದೇ ಹೇಳ್ತಾನೆ ಅವ. ಯಾಕಂದರೆ ಈಗಿನ ಉಪಾಯ ಇಲ್ಲ. ಈಗ ಅವನಿಗೆ ಕೊಡಬೇಕಾದ್ರೆ ಈಗಿನ ವ್ಯಾಪಾರದ ದೃಷ್ಟಿಯಲ್ಲಿ ಅವನಿಗೆ ಕೊಡಬೇಕಾದ್ರೆ ಒಂದು ಏನಾದರೂ ಒಂದು ತೊಟ್ಟೆ ಚೀಲ ಬೇಕೇ, ಒಂದು ಪ್ಲಾಸ್ಟಿಕ್ ಏನಾದರೂ ಬೇಕು, ಒಂದು ಬಟ್ಟೆ ಚೀಲ ಬೇಕು. ಅಥವಾ ಬಟ್ಟೆ ಚೀಲ ಕೊಟ್ಟರೆ ಅವನಿಗೆ ಬಟ್ಟೆ ಚೀಲಕ್ಕೆ ಅವನಿಗೆ ಕೊಡಲಿಕ್ಕೆ ಅಲ್ಲಿ ಮಾರ್ಕೆಟ್ನವರು ಯಾರು ತಗೊಳ್ಳಿಕ್ಕೆ ತಯಾರಿಲ್ಲ. ಈಗ ಕಸ್ಟಮರು ಕೂಡ ಆಗ ತಯಾರಿರೋದಿಲ್ಲ. ಆಗಿರುವಾಗ ಈಗಿನ ಮಾರ್ಕೆಟಿಂಗಿನ ಪ್ರಕಾರ ಅವರಿಗೆ ಏನಾದರೂ ಒಂದು ಅವನಿಗೆ ವ್ಯಾಪಾರ ಆಗಬೇಕು, ನನಗೆ ಒಂದೆರಡು ಹೊಟ್ಟೆಗೆ ತಿನ್ನಬೇಕೆಂಬ ದಿಶೆಯಿಂದ ಅವನು ತಗೊಳ್ಳೇಬೇಕಾಗ್ತದೆ. ಪ್ರತಿ ಅಂಗಡಿಯಲ್ಲಿ ಕೂಡ ಹೋದರೆ ಕೂಡ ನಿಮ್ಮ ಖಾರ ಆಗಲಿ ಸ್ವೀಟ್ ಆಗಲಿ ಏನೇ ವಸ್ತು ಕೂಡ ಇದ್ದು ಕೂಡ ಅದು ಪ್ಲಾಸ್ಟಿಕ್ ಬಳಕೆಯಲ್ಲೇ ಇರುವಂಥದ್ದು. ಹಾಗಿರುವಾಗ ಅದು ಎಲ್ಲಿಂದ ಬರ್ತದೆ? ಆರೋಗ್ಯ ಇಲಾಖೆಯವರು ಅದಕ್ಕೆ ಅನುಮತಿ ಕೊಟ್ಟ ನಂತರನೇ ಅದು ಹೊರಗೆ ಬರಬೇಕಲ್ವಾ? ಆರೋಗ್ಯ ಇಲಾಖೆಯವರಿಗೆ ಗೊತ್ತಿಲ್ವಾ? ಆರೋಗ್ಯ ಇಲಾಖೆಯವರು ಅದು ಕನ್ನಡಿಲಿ ಎಲ್ಲಿ ಯಾವ ಕಂಪನಿಯಿಂದ ಬರ್ತದೆ, ಎಲ್ಲಿಂದ ಅಲ್ಲಿ ಅವರಿಗೆ ಕಟ್ಟುನಿಟ್ಟು ನಾವು ಏನೊಂದು ಆದೇಶ ಮಾಡಿದರೆ ಅದು ಆಗಲಿಕ್ಕೆ ಸಾಧ್ಯತೆ ಇದೆ. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ. ಹಲೋ. ಎಸ್ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಿನಾಕರ್ ಅಂತೇಳಿ. ಎಸ್ ಸರ್, ಕಾರ್ಯಕ್ರಮದ ಮಾಹಿತಿ ನಿಮ್ಗಿರ್ಬೋದು, ಎಲ್ಲಿದೆ ಸ್ವಚ್ಛತೆ ಬಗ್ಗೆ ಅಲ್ಲ, ಕಸದ ರಾಶಿ ಉಡುಪಿದ್ದು. ಎಸ್ ಹೇಳಿ ಸರ್, ಹೇಳಿ. ಅಲ್ಲಿ ಏನಾಗಿದೆ ನೋಡಿ, ಅಲ್ಲಿ ರಾಘವೇಂದ್ರ ಅಂತಿದ್ದಾನೆ, ಅವ್ರಿಗೆ ಏನಾಗಿದೆ ಅಂದ್ರೆ ವಾಟರ್ ಸಪ್ಲೈ ಚಾರ್ಜ್ ಕೊಟ್ಟಿದ್ದಾರೆ. ಆಕ್ಚುಲಿ ಅವರು ಎನ್ವೈರನ್ಮೆಂಟಲ್ ಇಂಜಿನಿಯರ್, ಕಸದ ಇದ್ರ ಬಗ್ಗೆ ಅವ್ರು ನೋಡಿಕೊಳ್ಳೋರು. ಅವರಿಗೆ ವಾಟರ್ ಸಪ್ಲೈ ಚಾರ್ಜ್ ಕೊಟ್ಟಿದ್ದಾರೆ. ಅವ್ರಿಗೆ ಹಾಗಾಗಿ ಕೆಲಸ ನಡೀತಾ ಇಲ್ಲ ಅಲ್ಲಿ ಕರೆಕ್ಟ್ ಆಗಿ. ಮತ್ತೆ ಮುಂಚೆ ಕಿರಣ್ ಕುಮಾರ್ ಇರುವಾಗ, ಅಧ್ಯಕ್ಷರಿರುವಾಗ ಅಲ್ಲಿ ಸ್ಕ್ವಾಡ್ ಮಾಡಿದ್ರು ಒಂದು ವ್ಯಾನು. ಯಾರು ಕಸ ತಂದು ಬೇರೆ ಪಂಚಾಯತ್ ಬಿಸಾಡ್ತಾರೆ ಅವ್ರನ್ನ ಹಿಡಿದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಆಕ್ಷನ್ ಆಗ್ತಿತ್ತು. ಈಗ ಏನೂ ಇಲ್ಲ, ಅಲ್ಲಿ ನಡೀತಾ ಇಲ್ಲ ಅದು. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ, ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಕ್ಕೆ. ಸರ್, ಎಲ್ಲೋ ಒಂದು ಕಡೆ ಕರೆ ಮಾಡಿದಂತಹ ವೀಕ್ಷಕರು ಹೇಳ್ತಾರೆ, ಸಂಬಂಧಪಟ್ಟಂತಹ ಅಧಿಕಾರಿಯಿಂದ ಇದು ಕಾರಣವಾಗ್ತಾ ಇರುವಂತದ್ದು, ಸಂಬಂಧಪಟ್ಟಂತಹ ಅಧಿಕಾರಿ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ದೂರನ್ನ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ಸುತ್ತೆ ನಿಮಗೆ?
ಅಲ್ಲ, ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಧಿಕಾರಿ ಅವರಿಗೆ ಹೇಳುವವರು ಕೇಳುವವರು ಯಾರಿಲ್ಲ ಅಂತಾಗಿದೆ. ಯಾಕಂದರೆ ಆಡಳಿತ ಮಂಡಳಿ ಇಲ್ಲ. ಪ್ರತಿ ವಿಚಾರದಲ್ಲಿಯೂ ಕೂಡ ಈಗ ನಗರಸಭೆಯಲ್ಲಿ ಪೌರ ಕಾರ್ಮಿಕರಿದ್ದಾರೆ. ಈಗ ಏನೋ 50 ಮೊನ್ನೆ ಏನೋ ಅವರನ್ನು ತೆಗೆದಿದ್ದಾರೆ. ಈಗ ಅವರಿಗೆ ಲಿಮಿಟ್ ಎಷ್ಟು 150-200 ಜನ ಏನೋ ಪೌರ ಕಾರ್ಮಿಕರು ದಿವಸ ಸ್ವಚ್ಛತೆ ಮಾಡಲಿಕ್ಕೆ ಅಂತ ಇದ್ದಾರೆ. ಈಗ 50 ಜನ 60 ಜನ ಸ್ವಚ್ಛತೆಗೆ ಇರುವಂಥದ್ದು. ಇದಕ್ಕೆ ಯಾರು ಕಾರಣ? ನಗರಸಭೆ. ಈ ಸ್ವಚ್ಛತೆಗೆ ಇರುವಂಥ ಈಗ ಎಲ್ಲ ನಗರ ವ್ಯಾಪ್ತಿಯಲ್ಲಿ ಅವರು ಸ್ವಚ್ಛತೆಗೆ ಬಿಟ್ಟರೆ, ಚರಂಡಿಗಳಲ್ಲಿ ಎಲ್ಲ ಚರಂಡಿಗಳಿದ್ದದನ್ನು ಒಮ್ಮೆ ಕ್ಲೀನ್ ಮಾಡಿಬಿಟ್ರೆ ಅಷ್ಟು ಬೇಗ ಹಾಕಲಿಕ್ಕೆ ಜನರು ತಯಾರಿರುವುದಿಲ್ಲ. ಯಾಕಂತೇಳಿದ್ರೆ ಚರಂಡಿಯಲ್ಲಿದ್ದದ್ದು ಚರಂಡಿಗೆಲೆ, ರಸ್ತೆಯಲ್ಲಿದ್ದದ್ದು ಮಾತ್ರ ಅವರು ಗುಡಿಸ್ಕೊಂಡು ಹೋಗ್ತಾರೆ ಅಷ್ಟೇ ವಿನಃ ಬೇರೆ ಎಲ್ಲಿ ಅವರು ತೆಗೆಯುವುದಿಲ್ಲ. ಚರಂಡಿಯಲ್ಲಿದ್ದದನ್ನು ಅವರು ತೆಗೆಯುವುದಿಲ್ಲ. ಹಾಗಿರುವಾಗ ಆವಾಗ ಏನು ಮಾಡಬೇಕು? ಆ ವಾರ್ಡಿನಲ್ಲಿರುವಂಥ ಆಯ್ಕೆಯಾದಂಥ ಸದಸ್ಯರಿಗೆ ಅದು ಅವರು ದಿವಸ ಬೆಳಗ್ಗೆ ಬಂದು ನೋಡಬೇಕು, ನೋಡಿ ಇಲ್ಲಿ ಉಂಟು ಸರಿ, ಅದು ಆವಾಗ ಮಾಡಲಿಕ್ಕೆ ಈಗ ಆಡಳಿತ ಮಂಡಳಿ ಇಲ್ಲ. ಆಡಳಿತ ಮಂಡಳಿ ಇಲ್ಲದಿದ್ದರೂ ಕೂಡ ಆಯ್ಕೆಯಾದವರಿಗೆ ಜವಾಬ್ದಾರಿ ಇದೆ. ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನಾಳೆ ನಾನು ನಗರಸಭೆಯ ಹೋಗುವಾಗ ನನಗೆ ಇಂಥ ಒಂದು ಕಾರಣಗಳು ಇರ್ತವೆ, ಆವಾಗ ಈವಾಗಲೇ ಅವರು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಪರೀಕ್ಷೆ ಮಾಡಿದರೆ, ಸಮೀಕ್ಷೆ ಮಾಡಿದರೆ ಅವರಿಗೆ ಈಗ ಎಲ್ಲ ರೀತಿಯಲ್ಲಿ ಸ್ವಚ್ಛತೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಯಾರು ಕಾರಣ? ಈಗಿನ ವ್ಯವಸ್ಥೆಗೆ ಕಾರಣ ಪರಿಸರದಲ್ಲಿ ಇರುವಂಥ ಇಂಜಿನಿಯರ್. ಅವರಿಗೆ ತಾವು ಅವರು ಹೇಳೋದು ಸತ್ಯ. ಯಾಕಂತ ಹೇಳಿದ್ರೆ ಕೇಳುವವರಿಲ್ಲ. ಎಲ್ಲೊಂದು ಕಡೆ ವರದಿ ಆಗುತ್ತೆ, ವರದಿಯಾದ ನಂತರ ಈಗ ಪ್ರಮುಖವಾದ ಜಾಗದಲ್ಲಿ ಮಾತ್ರ ಒಂದು ಸ್ವಲ್ಪ ಸೀಮಿತವಾಗಿ ಹೋಗ್ತದೆ. ಈಗ ನೋಡಿ, ರಥಬೀದಿಯಲ್ಲಿ ಒಂದು ಮಠದ ವ್ಯವಸ್ಥೆಯೇ ಒಂದು ಬೇರೆ, ನಗರಸಭೆಯಲ್ಲಿ ಹೋಗ್ತದೆ, ಮಠದ ವ್ಯವಸ್ಥೆಯಲ್ಲಿ ಒಂದು ವ್ಯಾನ್ ಹಾಕೊಂಡು ಹೋಗ್ತಾರೆ. ಕಸ ಹೊಡೆದು ಆ ಕಡೆ ಹೋಗುವಾಗ ಒಬ್ಬ ಟೀ ವಾಲ ಬರ್ತಾನೆ, ಟೀ ಹೇಳ್ತಾನೆ, ಅವನು ಕಪ್ಪಲ್ಲಿ ಕೊಡ್ತಾನೆ, ಕಪ್ಪು ಕುಡಿತಾರೆ, ಬಿಸಾಡ್ತಾರೆ. ಅದನ್ನು ಕೂಡ ಹೇಳಿದೆ. ಅದನ್ನು ಒಮ್ಮೆ ಈ ಜಾತ್ರೆಯ ಸಮಯದಲ್ಲಿ ಇಂಥ ಅವಘಡ ನಡೆಯುವಾಗ 1-2 ಜನರ ಈ ಚಹಾದ ಕಿಟ್ಲಿಯನ್ನು ತಗೊಂಡೋದು. ಅವರು ನನ್ನ ಆಫೀಸ್ಗೆ ಓಡಿ ಬಂದರು, ಸರ್ ನನ್ನ ಚಹಾದು ಕಿಟ್ಲಿ ತಗೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ನೋಡಿ ಅಣ್ಣ, ನೀವು ಚಹಾದ ಕಿಟ್ಲಿ ಯಾಕೆ ತಗೊಂಡು ಹೋಗಿದ್ದಾರೆ ಆಲೋಚನೆ ಮಾಡಿ. ನೀವು ಕೊಡುವಂಥದ್ದು ಕಪ್ಪಲ್ಲಿ ಕುಡಿತಾರೆ, ಬಿಸಾಡ್ತಾರೆ. ನೀವು ಸ್ಟೀಲು ಕಪ್ ಇಟ್ಕೊಳ್ಳಿ, ಆವಾಗ ಏನು ಮಾಡ್ತದೆ, ನಿಮಗೆ ಸ್ಟೀಲು ಕಪ್ಪು ಉಳಿತದೆ, ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಅದನ್ನು ತೊಳೆದು ಅಥವಾ ಅವರು ಕುಡಿಯುವವರಿಗೆ ಕಾದು ಏನೋ ತೊಂದರೆ ಆಗ್ಬೋದು ಅಷ್ಟೇ ವಿನಃ ಈ ಪರಿಸರಕ್ಕೆ ಹಾನಿ ಆಗೋದು ಪರಿಸ್ಥಿತಿ ಬರೋದಿಲ್ಲ. ಆವಾಗ ನೀವು ಈಗ ಮಾಡಿ. 1 ಸರಿ 2 ಸರಿ ಪರಿಸರದಲ್ಲಿ ಆನಂದರವರು ಹಿಡಿದ್ರು, ಮತ್ತು ಈಗ ಯಥಾಸ್ಥಿತಿ ಹಾಗೆಯೇ ಉಂಟು. ಅದಕ್ಕೆ ಯಾರು ಹೇಳೋದು? ದಿವಸವಾಗಿ ನಾವು ಹೇಳಲಿಕ್ಕೆ ಬರುತ್ತಾ? ಹೌದು. ಒಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ. ಪೀರ್ ಮೊಹಮ್ಮದ್ ಮಾತಾಡ್ತೇನೆ. ಹೇಳಿ ಸರ್, ಹೇಳಿ. ಇದು ನಮ್ಮ ಸ್ವಚ್ಛತೆ, ನೈರ್ಮಲ್ಯ ಇದರ ಬಗ್ಗೆ ಈಗ ನಾವು ನಿಜವಾಗಿ ಆದ್ರೆ ಯಾವುದೇ ಒಂದು ನಮ್ಮ ಸಿಟಿಗಳಿಗೆ, ಯಾವುದೇ ನಮ್ಮ ಏರಿಯಾಗಳಿಗೆ ಪ್ರೀ ಪ್ಲಾನ್ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲು ಒಂದು 25 ವರ್ಷಗಳ ಮುಂದೆ 10-15 ಸೆನ್ಸ್ಗಳಿಗೆ ಒಂದು ಕಾಂಪೌಂಡ್ ಅಲ್ಲಿ ಮನೆ ಇತ್ತು. ಈಗ ಸದ್ಯಕ್ಕೆ 2 ಸೆನ್ಸ್ಗೆ ಒಂದು ಮನೆ ಆಗಿದೆ. ಈ 2 ಸೆನ್ಸ್ಗೆ ಮನೆ ಆಗುವಾಗ ಬೇಕಾದ ಒಂದು ಸೌಕರ್ಯವನ್ನು ಆಗ ನಾವು ತಿಳಿದು ಪ್ಲಾನ್ ಮಾಡಿ ಇಡಬೇಕಿದೆ. ನಮ್ಮ ಇಂಡಿಯಾದಲ್ಲಿ ಯಾವ ಸಿಟಿಗಳಿಗೂ ಎಲ್ಲಿಯೂ ಒಂದು ಪ್ರೀ ಪ್ಲಾನ್ ಇಲ್ಲ. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಅಡ್ಡಾದಿಡ್ಡಿಯಾಗಿ ಮನೆ ಈಗ 10 ಸೆನ್ಸಿಗೆ 50 ರೂಪಾಯಿ ಇದ್ದದ್ದನ್ನು ಈಗ 50 ಲಕ್ಷಕ್ಕಾದ್ರೂ ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಮನೆ ಕಟ್ತಾರೆ. ಆದ್ರೆ ಮನೆ ಕಟ್ಟಿದ ಮೇಲೆ ಅವ ಜೀವಿಸಬೇಕಾದ್ರೆ ಅವನು ಒಳ್ಳೆಯ ವಸ್ತು ಉಪಯೋಗಿಸಿದರ ಮುಕ್ಕಾಲು ವಾಸಿ ಅದು ಕಸ ಬಿಸಾಡ್ಬೇಕು. ಅದರ ಬಗ್ಗೆ ಯಾರಲ್ಲೂ ವ್ಯವಸ್ಥೆ ಇಲ್ಲ. ಪ್ರತಿಯೊಬ್ರು ಒಬ್ರೊಬ್ರಿಗೆ ಬೈಯುವುದು ವಿನಃ ಆ ಡಿಪಾರ್ಟ್ಮೆಂಟ್ನವರು, ಈ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್, ಅದಕ್ಕೆ ಈ ವ್ಯವಸ್ಥೆಯನ್ನು ನಾವು ಎಲ್ಲಿವರೆಗೆ ಮಾಡುವುದಿಲ್ಲ. ನೋಡಿ, ನಾವೆಲ್ಲರೂ ಇದಕ್ಕೆ ಮಾತಾಡ್ತೇವೆ. ನೋಡಿ, ಒಂದು 10 ವರ್ಷ ಮುಂದೆ ಆಗ್ಲಿ, ಇನ್ನು ಈಗಾಗ್ಲಿ ನಗರಸಭೆಗೆ ಇದೆಲ್ಲ ಮಾಡ್ಬೇಕಾದ್ರೆ ಸರ್ಕಾರಿ ಸ್ಥಳ ಬೇಕು. ಸರ್ಕಾರಿ ಸ್ಥಳ ಇಲ್ಲ, ಡಂಪಿಂಗ್ ಯಾರ್ಡ್ ಅನ್ನುವಂಥದ್ದು ಬೇಕು. ಪ್ರೈವೇಟ್ ಸ್ಥಳ ಇದೆ, ಅದ್ರಲ್ಲಿ ಕೊಡ್ಲಿಕ್ಕೆ ಯಾರು ಕೊಡ್ತಾರೆ? ಅವ್ರು ಕೇಳಿದ್ರೆ ಕೊಡುದಿಲ್ಲ. ಇಲ್ಲಿ ಇದ್ರ ಬಗ್ಗೆ, ಕಸದ ಬಗ್ಗೆ ಮಾತಾಡ್ತಾರೆ, ಅವ್ರಿಗೇನು ಮೇಲಿಂದ ಸ್ಥಳ ಬರ್ತದ? ವ್ಯವಸ್ಥಿತವಾಗಿ ಇರ್ಲಿಕ್ಕೆ ಈಗಾದ್ರೂ ಮಾಡಿದ್ರೆ ಮುಂಚೆ ಒಂದು 5-10 ವರ್ಷ ಆದ್ರೂ ಕ್ರಮದಲ್ಲಿ ಹೋದಿತ್ತು. ಇಲ್ಲದಿದ್ರೆ ಈ ಕಸಕ್ಕೆ ಒಂದು ಮುಖ್ಯವಂತ ಅಧ್ಯಾಯವೇ ಅಲ್ಲ. ಪ್ಲಾಸ್ಟಿಕ್ ಆಗ್ಲಿ ಏನೇ ಇರ್ಲಿ, ಮತ್ತೆ ಇನ್ನು ಉಸಿರಾಡ್ಲಿಕ್ಕೂ ಕಷ್ಟ ಆಗುವಂತ ಕಾಲ
ಹೀಗೆ ಜನಸಂಖ್ಯೆ ಬೆಳೀತಾ ಹೋಗ್ತದೆ. ಈಗ ಒಂದು 5 ವರ್ಷದಲ್ಲಿ ಡಬಲ್ ಆಗ್ತದೆ, ಮತ್ತೊಂದು 5 ವರ್ಷದಲ್ಲಿ ಪುನಃ ಡಬಲ್ ಆಗ್ತದೆ. ಆದ್ರೆ ಭಾರತದ ನೆಲ ಡಬಲ್ ಆಗುದಿಲ್ಲ, ಅಥವಾ ಉಡುಪಿ ದೊಡ್ಡದಾಗುದಿಲ್ಲ. ಇದನ್ನು ತಿಳಿದು ನಾವು ಏನಾದ್ರೂ ಮಾಡಿದ್ರೆ ಮಾತ್ರ ನಾವು ಕಸದಿಂದಾಗ್ಲಿ ಯಾವುದೇ ರೀತಿ ಕೊಳಚೆ ನೀರಿಂದಾಗ್ಲಿ ಯಾವುದೇ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ. ಇದು ನಮ್ಮ ಇಂಡಿಯಾದಲ್ಲಿ ಬಹಳ ಕಷ್ಟ ಸಾಧ್ಯ. ಎಸ್ ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ, ನಿಮ್ಮ ಒಂದು ಉತ್ತಮವಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಎಸ್, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಎಸ್ ವೀಕ್ಷಕರೇ, ಎಲ್ಲಿದೆ ಸ್ವಚ್ಛತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಎಲ್ಲಿದೆ ಸ್ವಚ್ಛತೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಅತಿಥಿಗಳೊಂದಿಗೆ ನಾವು ಮಾತನಾಡ್ತಾ ಇದ್ವಿ. ಎಸ್ ವೀಕ್ಷಕರೇ, ನಿಮ್ಮ ಊರುಗಳಲ್ಲಿ ನಿಮ್ಮ ಪರಿಸರದಲ್ಲಿ ಈ ರೀತಿ ಸ್ವಚ್ಛತೆಯ ತೊಂದರೆಗಳಿದ್ದರೆ ನೀವು ನೇರವಾಗಿ ಕರೆ ಮಾಡಿ ನಿಮ್ಮ ದೂರುಗಳನ್ನು ನಮ್ಮ ವಾಹಿನಿಗೆ ತಿಳಿಸಬಹುದು. ಅದಕ್ಕೆ ತ್ವರಿತವಾಗಿ ನಾವು ಸ್ಪಂದಿಸ್ತೇವೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ವ್ಯಕ್ತಪಡಿಸಬಹುದು. ಇಸ್ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಧೀರಜ್ ಅವರೇ, ನೀವು ಈಗಾಗಲೇ ಒಂದು ಮಾತನ್ನ ಹೇಳಿದ್ರೆ, ಸಿಂಗಾಪುರ್ ಆಗಿರ್ಬೋದು ಅಥವಾ ಬೇರೆ ದೇಶದಲ್ಲಿ ದೇವಮಾನವರು ಯಾರು ಬಂದದನ್ನು ಸ್ವಚ್ಛತೆ ಮಾಡಲ್ಲ. ಆದ್ರೆ ನೋಡ್ತಾ ಹೋದಾಗ ಅಲ್ಲಿ ಅದಕ್ಕೆ ತಕ್ಕನಾಗಿ ಒಂದು ಕಟ್ಟುನಿಟ್ಟಿನ ಕ್ರಮ ಇರುವಂತದ್ದು. ಅಲ್ಲಲ್ಲಿ ಸಿಸಿ ಕ್ಯಾಮೆರಾವನ್ನು ಹಾಕ್ತಾರೆ. ಅಕಸ್ಮಾತ್ ಕೈಯಿಂದ ಒಂದು ಚೀಟಿ ಬಿಟ್ಟರು ಕೂಡ ಅವರ ವಿರುದ್ಧ ಕಠಿಣವಾದ ಕ್ರಮವನ್ನ ಕೈಗೊಳ್ತಾರೆ, ಅಲ್ಲೇ ದಂಡವನ್ನ ಹಾಕ್ತಾರೆ. ಇಂಥ ವ್ಯವಸ್ಥೆ ಏನಾದರೂ ಬಂದ್ರೆ ಈ ಒಂದು ಸಮಸ್ಯೆ ಬಗೆಹರಿಬಹುದಾ ನಿಮ್ಮ ಪ್ರಕಾರ? ಬಗೆಹರಿಯೋದು ಸಮಸ್ಯೆ ಅಲ್ಲ. ನಮ್ಮ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಖಂಡಿತ ಇದೆ. ಭಾರತದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದು ಒಂದು ಕಳ್ಳರನ್ನ ಕಂಡುಹಿಡಿಯೋ ಮಿಷನ್ ಒಂದು ರೆಡಿ ಮಾಡಿದ್ರಂತೆ ವಿಜ್ಞಾನಿಗಳು. ಅಮೆರಿಕದಲ್ಲಿ ಇಟ್ಟರಂತೆ ತುಂಬ ಸಕ್ಸಸ್ ಆಯಿತು, ಜಪಾನಲ್ಲಿ ಇಟ್ಟರು ಇನ್ನೂ ಸಕ್ಸಸ್ ಆಯಿತು, ಸಿಂಗಾಪುರಲ್ಲಿ ಇಟ್ಟರು ಇನ್ನೂ ಸಕ್ಸಸ್ ಆಯಿತು. ಭಾರತದಲ್ಲಿ ಇಟ್ಟರಂತೆ ಕಳ್ಳರನ್ನ ಕಂಡುಹಿಡಲಿಕ್ಕೆ ಅದನ್ನೇ ಕದ್ಕೊಂಡು ಹೋಗಿದ್ರಂತೆ. ಹಿಂಗಾಗುತ್ತೆ. ಏನಂದ್ರೆ ನಾವು ಕಾನೂನುಗಳನ್ನು ಮಾಡಿದ್ದನ್ನು ಬ್ರೇಕ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡೋರು. ನಾವು ಅದನ್ನು ಪಾಲಿಸಬೇಕು ಅಂತ ಯೋಚನೆ ಮಾಡೋದಲ್ಲ. ಈಗ ನಮ್ಮ ಊರುಗಳಲ್ಲಿ ಹಿಂಗೆ ರೋಡ್ ಕ್ರಾಸ್ ಆಗಲಿಕ್ಕೆ ಸೈಡಲ್ಲಿ ಕಂಬಗಳನ್ನ ಹಾಕಿರ್ತಾರೆ, ನೀವು ಈ ಕಡೆಯಿಂದ ಟರ್ನ್ ಆಗಬೇಕು, ಇಲ್ಲಿ ಹೋಗಬೇಡಿ ಅಂತ. ಆದರೆ ಒಂದು 2 ದಿನದಲ್ಲಿ ನುಗ್ಗಿ ಅದನ್ನು ತುಂಡು ಮಾಡಿ ಹೋಗ್ತಾರೆ. ಯಾಕಂದರೆ ನನಗೆ ಬೇಗ ಹೋಗಬೇಕು. ಆ ಥರದ್ದು ಈ ಥರದ್ದು ಏನಾರು ನಾವು ರೂಲ್ಸ್ಗಳನ್ನ ತಂದರು ಅಂದರೆ, ಈಗ ದಂಡ ಹಾಕೋದು ಅದನ್ನು ತಂದರು, ಅದನ್ನು ಯಾರು ಪಾಲಿಸಕ್ಕೆ ಅಂತ ಒಬ್ಬ ಬಂದಿರ್ತಾನೆ, ಅವನು ಅದರಿಂದ ಸ್ವಲ್ಪ ಪ್ರಾಫಿಟ್ ಮಾಡ್ಕೋಬೋದಲ್ಲ. ನೀನು 5,000 ಕಟ್ಟೋ ಬದಲು 100 ರೂಪಾಯಿ ಕೊಡು, ನಾನು ಮುಗಿಸ್ಬಿಡ್ತೀನಿ ಅನ್ನೋರು ಇರ್ಬೋದಲ್ವಾ. ಅದನ್ನು ನಾವು ಬೇಗದಿಂದ ಮುಗಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅಂತ ನನಗನ್ನಿಸ್ತು. ಈ ಪ್ಲಾಸ್ಟಿಕ್ಕು ಅಥವಾ ಈ ಕಸಗಳನ್ನೆಲ್ಲ ಈಗ ವಿದೇಶಗಳಲ್ಲಿ, ಅಂದರೆ ನಾನು ಸ್ವಲ್ಪ ಓದಿದವ್ರ ಪ್ರಕಾರ ವಿದೇಶಗಳಲ್ಲಿ ಅದನ್ನೆಲ್ಲ ಸಂಸ್ಕರಣೆ ಮಾಡಿ ಅದನ್ನೇನು ಮಾಡ್ತಾನೆ, ಕೆಲವು ಈ ಡಾಮರ್ ಹಾಕ್ಲಿಕ್ಕೋ ಆ ಥರದ್ದೇನಾದ್ರು ಯೂಸ್ ಮಾಡ್ಕೋತಾರೆ. ಅವುಗಳನ್ನ ಹಂಗೇನಾದ್ರು ಕನ್ವರ್ಟ್ ಮಾಡ್ತಾರೆ. ಸೊ ಆ ಥರದ್ದೇನಾದ್ರು ನಮ್ಮಲ್ಲಿ ಅವುಗಳನ್ನು ಅಂದರೆ ಬದಲಿ ವ್ಯವಸ್ಥೆ ಮಾಡುವಂಥದ್ದು ಏನಾದ್ರು ಬಂದರೆ, ಸೊ ಆಗ ನಮಗೆ ಕಸಗಳನ್ನು ಎಲ್ಲಿಗೆ ಹಾಕಬೇಕು ಅನ್ನೋದಕ್ಕೊಂದು ರೀಸನ್ ಸಿಗುತ್ತೆ. ನಾವು ಹಿಂಗಾಗಿದ್ರೆ ಅದು ರೋಡಿಗಾದ್ರೂ ಯೂಸ್ ಆಗುತ್ತೆ ಅಂತ ಆದರೆ ನಮ್ಮ ಪ್ರತಿಯೊಂದು ವೇಸ್ಟ್ಗಳು ಎಲ್ಲೋ ಒಂದು ಕಡೆ ಯೂಸ್ ಆಗ್ತಾ ಇರುತ್ತೆ, ಅಂದರೆ ಅದು ವರ್ಕ್ ಆಗ್ತಾ ಇರುತ್ತಲ್ವಾ, ಒಳ್ಳೇದಾಗ್ಬೋದು. ಹಂಗಾದರೆ ಒಳ್ಳೇದಾಗ್ಬೋದು ಅಂತ ಅನ್ನಿಸ್ತು ನನಗೆ. ಎಸ್, ನಿತ್ಯಾನಂದ ಒಳಕಳವರೇ, ನಿಮ್ಮ ಹತ್ರ ಈ ಪ್ರಶ್ನೆಯನ್ನ ಕೇಳೋದಾದ್ರೆ, ನಮ್ಮ ವ್ಯವಸ್ಥೆ ಅನ್ನುವಂಥದ್ದು ಹಾಗಾದ್ರೆ ಸರಿ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ನೋಡ್ತಾ ಹೋದಾಗ ವಿವಿಧ ಯೋಜನೆಗಳನ್ನ ತಂದರೂ ಕೂಡ, ವಿವಿಧ ಅಭಿಯಾನಗಳನ್ನ ತಂದರೂ ಕೂಡ ಎಲ್ಲೋ ಒಂದು ದಿನಕ್ಕೆ ಇದು ಸೀಮಿತ ಆಗಿರ್ಬೋದು, ಒಂದು ತಿಂಗಳಿಗೆ ಸೀಮಿತ ಆಗಿರ್ಬೋದು. ಮತ್ತೆ ಇದೇ ಸಮಸ್ಯೆ ಇನ್ಯಾರೋ ಸಂಬಂಧಪಟ್ಟಂತ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂತ ಕಾರ್ಮಿಕನೇ ಬಂದು ಕಸವನ್ನ ತೆಗೆಯುವಂತ ಒಂದು ಕೆಲಸದಲ್ಲಿ ನಿರತವಾಗ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಜನಸಾಮಾನ್ಯರಿಗೆ ಇದು ಜವಾಬ್ದಾರಿ, ಇದು ನಮ್ಮ ಜವಾಬ್ದಾರಿ ಅಂತ ಬರಬೇಕಾದ್ರೆ ಏನ್ ಮಾಡಬೇಕಾಗುತ್ತೆ? ಅಲ್ಲ, ಇದಕ್ಕೆ ಏನು ಹೇಳಿದ್ರದಕ್ಕೆ ನಮಗೆ ಅರ್ಥ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಇಬ್ಬರೂ ಹೊಣೆಗಾರ ಆಗ್ತಾರೆ. ಜನರು ಹೊಣೆಗಾರರು, ನಗರಸಭೆ ಹೊಣೆಗಾರ ಆಗ್ತದೆ. ಯಾಕಂತ ಹೇಳಿದ್ರೆ ಇವ್ರು ಹೇಳಿದಾಗೆ ಯಾವ ರೀತಿ ಅಂತ ಹೇಳಿದರೆ, ಈಗ ನಾವು ಇಲ್ಲಿ ಬುದ್ಧಿವಂತರ ಜಿಲ್ಲೆ, ಏನೋ ಕಂಡು ಹುಡುಕಿದ್ರು ಅದಕ್ಕೆ ಬೇರೆ ಬಂದು ಅದಕ್ಕೆ ಅಲ್ಲಿ ಬಂದು ಆಗ್ತದೆ. ಹೌದು ಹೌದು. ಹಾಗಿರುವಾಗ ಯಾವ ರೀತಿ ಹೋಗಬೇಕು ಎಂಬ ದೃಷ್ಟಿಯನ್ನು ಕೊಡಬೇಕಾದ್ರೆ ಇಲ್ಲಿ ಭಾರಿ ಕಷ್ಟ ಆಗ್ತದೆ. ಇಲ್ಲಿ ಹೊಂದಾಣಿಕೆ ಮುಖ್ಯ. ಹೊಂದಾಣಿಕೆ ಇದ್ದರೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಅಂತ ಉಂಟೇನು, ಇಲ್ಲದ್ರೆ ಕಷ್ಟ. ಇಲ್ಲದ್ರೆ ಖಡಕ್ ಅಧಿಕಾರಿಯವರು ಬೇಕು, ಖಡಕ್ ನಗರಸಭೆ ಬೇಕು. ಆದರೆ ಮಾಡ್ಲಿಕ್ಕಾಗ್ತದೆ. ಏನು ಆಗುದಂತ ಹೋಗಿ ಮನೆಗೆ ಹೋಗಿ ಎಲ್ಲಿ ಒಂದು ಹುಡುಕಾಟ ಮಾಡಿದ್ರೆ ಖಂಡಿತ ಆಗ್ತದೆ. ನಗರಸಭೆಯ ಒಂದು ವೈಫಲ್ಯ ಅಂತ ಹೇಳ್ಬೋದು. ಖಂಡಿತ ನಗರಸಭೆದ ವೈಫಲ್ಯ, ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಜವಾಬ್ದಾರಿ ಇರುವುದು ಅವರಿಗೆ ಅಲ್ವಾ. ಈಗ ಎಲ್ಲಿ ಬಿಸಾಡ್ತಾರೆ ಅವರಿಗೆ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ವಾ? ಆಗ್ತದೆ. ಅವ್ರು ಹೇಳಿ ಆಗೋದಿಲ್ಲ ಅಂತೇಳಿ ನಾನು ಹುಡುಕೊಡ್ತೇನಲ್ವ, ಕರೆಕ್ಟಾಗಿ ಹುಡುಕೊಡ್ತೇನೆ ಅಲ್ಲಿ ಏನು ಅಂತ. ಯಾಕಂದ್ರೆ ನನಗೆ ರಕ್ಷಣೆ ಬೇಕು.
ಯಾಕಂತ ಹೇಳಿದ್ರೆ ನಾವು ಒಟ್ಟಾರೆಯಾಗಿ ನಾವು ಹೋದರೆ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವವರು, ಅವರಾಗಿ ಎ ಸಿ ಗಾಡಿ ಹೋಗುವವರು ನಾವಲ್ಲ. ಹಾಗಿರುವಾಗ ನಮಗೆ ರಕ್ಷಣೆ ಕೊಟ್ಟರೆ ನಾವು ಹುಡ್ಕೊಡ್ತೇವೆ. ಹಾಗಿದ್ರೆ ನೋಡುವ, ಚಾಲೆಂಜ್ ಹಾಕಿ ನೋಡುವ. ಎಸ್, ಇನ್ನೊಂದು ಪ್ರಶ್ನೆಯನ್ನು ಕೇಳೋದಾದ್ರೆ ಧೀರಜ್ ಅವರೇ, ಇನ್ನು ಕೇವಲ ಇದು ಇಲಾಖೆಯವರ ಕರ್ತವ್ಯ ಅನ್ನೋದಕ್ಕಿಂತ ಮೇಲಾಗಿ ಕೆಲವು ಕಡೆಗಳಲ್ಲಿ ಕೆಲವು ಕಟ್ಟಡಗಳ ನೀರುಗಳು ಏನಿದೆ ಅದಕ್ಕೆ ಸರಿಯಾದ ಡಂಪಿಂಗ್ ಯಾರ್ಡ್ ಅನ್ನುವಂಥದ್ದಿರಲ್ಲ. ಅವರು ಏನು ಗುಂಡಿಗಳನ್ನ ಮಾಡಿ ಅದನ್ನ ಡಂಪ್ ಮಾಡಬೇಕು ಆ ಕಾರ್ಯದಲ್ಲಿ ನಿರತರಾಗಿರಲ್ಲ. ಇದು ನೇರವಾಗಿ ಡ್ರೈನೇಜ್, ಸಾರ್ವಜನಿಕ ಡ್ರೈನೇಜ್ ಪಿಟ್ಟಲ್ಲಿ ಹರಿಯಬಿಡ್ತಾರೆ. ಇದೆಲ್ಲೋ ಒಂದು ಕಡೆ ನಿಂತು ಸಾಂಕ್ರಾಮಿಕ ರೋಗಗಳು ಹರಡುವಂತ ಭೀತಿ ಕೂಡ ಎದುರಾಗುತ್ತೆ. ಸೊ ಇದನ್ನು ಕಂಡು ಕೂಡ ಕೆಲವು ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡಿರ್ತಾರೆ. ಯಾರೋ ಒಬ್ಬ ಬರಬೇಕು, ಇದರ ಕುರಿತು ಪ್ರಶ್ನೆಯನ್ನ ಮಾಡಬೇಕು, ಆಮೇಲೆ ತ್ವರಿತವಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಇದರ ಬಗ್ಗೆ ಏನ್ ಹೇಳ್ತೀರಾ? ಅದೇ, ಈಗ ಒಂದು ಕಟ್ಟಡವನ್ನು ಕಟ್ಟೋದಕ್ಕಿಂತ ಮೊದಲೇ ಅದಕ್ಕೆ ನಾವು ಅಂದರೆ ಮುಂದೆ ಇದು ಈ ಥರ ಕಟ್ಟಡ ಕಟ್ಟಿದ್ರೆ ಇಷ್ಟು ಕಸಗಳು ಸಿಗ್ಬೋದು, ಈ ಥರ ನೀರುಗಳು ವೇಸ್ಟ್ ಆಗಿ ಹೋಗ್ಬೋದು, ಅದಕ್ಕೆ ಅವರು ಸೂಕ್ತ ವ್ಯವಸ್ಥೆನ ಮಾಡ್ಕೋತಾರೆ ಅಂತ ಮಾಡ್ಕೊಂಡ್ರೆ ಮಾತ್ರ ನಾವು ಅದಕ್ಕೆ ಮುಂದಿನ ಪರ್ಮಿಷನ್ ಕೊಡಬೇಕು. ಅಂದರೆ ಪ್ರತಿಯೊಂದಕ್ಕೂ ಆ ನಗರಸಭೆಯವರು ಪರ್ಮಿಷನ್ ಕೊಡಬೇಕಾಗ್ತದೆ. ಇಲ್ದಿದ್ರೆ ಸುಮ್ಮನೆ ಸಿಕ್ಕಿದಲ್ಲೆಲ್ಲ ಕಟ್ಟಡಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಥರದ ಪರ್ಮಿಷನ್ ಅಲ್ಲಿಂದ ಇವರು ನಗರಸಭೆಯವರು ಅದನ್ನು ಕೊಡಬಾರ್ದು, ಪರ್ಮಿಷನ್ಗೆ ಕೊಡಬಾರ್ದು. ನೀವು ಕಟ್ಟಡ ಕಟ್ಟಬೇಕು ಅಂದರೆ ಈ ಥರದ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು, ಇಲ್ದಿದ್ರೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅನ್ನೋದನ್ನು ಮಾಡಿದ್ರೆ ಅವರು, ಯಾಕಂದರೆ ಅವರು ಆ ಥರ ವ್ಯವಸ್ಥೆ ಮಾಡ್ಕೊಂಡೇ ಕಟ್ಟಡ ಕಟ್ತಾರೆ, ಯಾಕಂದ್ರೆ ಅವ್ರಿಗೆ ಯೂಸ್ ಆಗಬೇಕು ಅನ್ನೋ ಕಾರಣಕ್ಕೆ. ಈಗ ನಾವು ಪ್ರತಿ ವಾರ್ಡಿಗೆ ಒಬ್ಬೊಬ್ಬರೇನೋ ಸದಸ್ಯರನ್ನು ನೇಮಿಸ್ತಿರ್ತೀವಿ, ಅವರಿಗೆ ಒಂದು ನಿರ್ದಿಷ್ಟ ಕೆಲಸಗಳನ್ನೇ ಅದರನ್ನು ನಿಯೋಜನೆ ಮಾಡಬೇಕು. ಏನು ಅಂತ ಹೇಳಿದ್ರೆ, ಈಗ ಸದಸ್ಯ ಆದ ಕೂಡಲೇ ಅವರು ಏನು ಅಂತ ಹೇಳಿದ್ರೆ ಮೀಟಿಂಗ್ಗಳಿಗೆ ಹೋಗೋದು, ಸಭೆಗಳಿಗೆ ಹೋಗೋದು, ಟೇಪ್ ಕತ್ತರಿಸೋದು, ಸ್ಪೀಚ್ ಮಾಡೋದಲ್ಲ. ಅದಲ್ಲದೆ ಅವ್ರಿಗೆ ಏನಂದ್ರೆ ಡೈಲಿಗೆ ಅವರಿಗೆ ಬೆಳಿಗ್ಗೆಯಿಂದ ಅವ್ರಿಗೆ ಏನೋ ಕೆಲಸ ಅಂತ ಹೇಳಿದ್ರೆ ಪ್ರತಿ ಅವರ ಏರಿಯಾದಲ್ಲಿ ಎಲ್ಲೆಲ್ಲ ಕಸ ಬೀಳುತ್ತೆ ಅದರದ್ದು ಸ್ವಚ್ಛತೆ ಅದನ್ನ ಇನ್ಚಾರ್ಜ್ ಕೊಡಬೇಕು. ಈ ಕೆಲಸವನ್ನು ನೀವು ಮಾಡಬೇಕು, ಮಾಡದಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋ ಒಂದು ಮೇಲ್ನ ಯಾವುದಾದ್ರೂ ಅವರ ಮೇಲೆ ಒತ್ತಡ ತಂದ್ರೆ ಅವರು ಆ ಕೆಲಸವನ್ನು ಈಸಿಯಾಗಿ, ಅಂದ್ರೆ ನಾನು ಮಾಡಿದ ನನ್ನ ಊರಿನ ನನ್ನ ಪ್ರದೇಶದ ಚೆನ್ನಾಗಿರಬೇಕು ಅನ್ನೋ ಸದಸ್ಯ ಅವನರಾಗಿದ್ರೆ ಸೊ ಅವನು ಬದಲಾಯಿಸ್ತಾನೆ. ಆ ತರದ ಮೇಲಿನ ಅಧಿಕಾರಿಗಳು ಸ್ವಲ್ಪ ದರ್ಪವಾಗಿದ್ದು ಸ್ವಲ್ಪ ಈ ಒತ್ತಡ ಮಾಡಿ ಕೆಲಸಗಳನ್ನ ಮಾಡಿಸ್ಕೋಬೇಕಾಗುತ್ತೆ ಅಂತ ಅನಿಸುತ್ತೆ. ಅಲ್ಲ, ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದಾಗ ಕಟ್ಟಡವನ್ನ ಕಟ್ಟಬೇಕಾದ್ರೆ ಅವರಿಗೆ ಒಂದು ಆಲೋಚನೆ ಇರುತ್ತೆ, ಇದು ಎಚ್ಚರಿಕೆ ಕರೆಗಂಟೆ ಆಗಿರುತ್ತೆ. ಇದನ್ನ ಹೊರತುಪಡಿಸಿ ಕೂಡ ನೇರವಾಗಿ ಯಾವುದೇ ವ್ಯವಸ್ಥೆಯನ್ನ ಮಾಡದೆ ಕಟ್ಟಡವನ್ನ ಕಟ್ಟಿ ಇದಕ್ಕೆ ಪ್ರತ್ಯೇಕವನ್ನ ವ್ಯವಸ್ಥೆಯನ್ನ ಮಾಡದೆ ನೇರವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಬಿಡ್ತಾರೆ ಅಂತ ಆದ್ರೆ ನಮ್ಮ ವ್ಯವಸ್ಥೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವೈಫಲ್ಯತೆಯನ್ನ ಕಂಡಿದೆ, ಅದನ್ನ ಎಷ್ಟರ ಮಟ್ಟಿಗೆ ಅವರು ಗಂಭೀರವಾಗಿ ತಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ಕಾಡುವಂಥದ್ದು. ಯಾಕಂದ್ರೆ ನಮಗೂ ಯಾರು ಕೇಳುವವರು ಇಲ್ಲ ಅನ್ನುವಂಥ ಒಂದು ಭ್ರಮೆಯಲ್ಲಿ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಕ್ರಮೇಣವಾಗಿ ಮತ್ತೆ ಇದಕ್ಕೆ ಕ್ರಮವನ್ನ ಕೈಗೊಂಡ್ರು ಕೂಡ ಅದು ಬಹಳ ತಡವಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅದಕ್ಕೆ ಕೊಡುವಂತ ಒಂದು ಗೌರವ ಅನ್ನುವಂಥದ್ದು ಏನಿದೆ ಅದು ಆಗಾಗ್ಲೇ ಹೋಗಿರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಹೇಳ್ತಾ ಹೋದಾಗ ನಿತ್ಯಾನಂದ ಒಳಕಾಡವರೇ ಈಗಾಗಲೇ ಹೇಳಿದ ಹಾಗೆ ಶೌಚಾಲಯಗಳ ವಿಚಾರಕ್ಕೆ ಬಂದಾಗ ಕೆಲವು ಕಡೆ ಜನರಿಗೆ ಮನಸ್ಸಿರುತ್ತೆ ನಾವು ಶೌಚಾಲಯವನ್ನ ಉಪಯೋಗಿಸಬೇಕು, ನಾವು ಕೂಡ ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಲ್ಲಿ ನೀರಿರಲ್ಲ, ಸರಿಯಾಗಿ ಆ ಶೌಚಾಲಯವನ್ನೇ ಸ್ವಚ್ಛ ಮಾಡಿರಲ್ಲ. ಎಷ್ಟು ಕಡೆಗಳಲ್ಲಿ ಈ ಒಂದು ಪ್ರಕರಣ ಬಯಲಿಗೆ ಬಂದಿರುವಂತದ್ದು. ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಈಗ ತಾವು ಒಂದು ಮೊದಲು ಏನು ಕಟ್ಟಡದ ಬಗ್ಗೆ ಹೇಳಿದಿರಲ್ವಾ, ಈಗ ಇದು ಇತ್ತೀಚೆಗೆ ಒಂದು 10-15 ದಿವಸದ ಇತ್ತೀಚೆಗೆ ಅಲಂಕಾರ ಥಿಯೇಟರ್ನ ಎದುರುಗಡೆ ಮಕ್ಕಳ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅಲ್ಲಿ ರಿನೋವೇಷನ್ ಆಗುವಂಥ ಸಂದರ್ಭ ಆಗಿದೆ. ಕಟ್ಟಡವನ್ನು ಅಗಿಯುವಾಗ ಬಹಳಷ್ಟು JCB ಬಂತು, ಲಾರಿಗಳು ಬಂದವು, ಧೂಳಿನ ವಾತಾವರಣ ಆಯಿತು. ನಾನು ಅದಕ್ಕೆ ನಗರಸಭೆಗೆ ಫೋನ್ ಮಾಡಿ ಹೇಳಿದೆ, ನೋಡಿ ಸರ್ ಧೂಳು ಕಂಡಪಟ್ಟ ಬರ್ತಾ ಉಂಟು, ಎಲ್ಲಿ ಕೇಳ್ತಾರೆ ಅವರು, ನಿಮ್ಮ ನಗರಸಭೆ ಎದುರುಗಡೆ ಹೇಳಿದೆ. ಹೌದಾ, ನನಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು, ಅದು DHO ಆಫೀಸಿಗೆ ಬರೋದು, ನನಗೆ ಬರೋದಿಲ್ಲ ಹೇಳಿಬಿಟ್ಟು. ಎಲ್ಲಿವರೆಗೆ ನೋಡಿ ನಗರಸಭೆಯ ಒಂದು ವೈಫಲ್ಯ ನೋಡಿ. ಅದಕ್ಕೆ ನಾನು ನಿಮಗೆ ಬರೋದು ಖಂಡಿತ ಇಲ್ವಾ ಕೇಳಿದೆ. ಅಲ್ಲ ಹಾಗೆಲ್ಲ ನಾನು ವಿಚಾರಿಸಿ ನೋಡ್ತೇನೆ ಹೇಳಿದ ತಕ್ಷಣ ಅದಕ್ಕೆ ಒಂದು ಈ ಪ್ಲಾಸ್ಟಿಕ್ಕಿನ ಒಂದು ಏನು ಧೂಳು ಹೊರಗೆ ಬರೋದಾಗಿ ಸ್ವಲ್ಪ ಹಾಕಿ, ಸ್ವಲ್ಪ ತಾತ್ಕಾಲಿಕವಾಗಿ ಹಾಕಿದ್ರು. ಹೊರಗಡೆ ನೋಡ್ತೇನೆ ಈ ಅಲಂಕಾರ ಥಿಯೇಟರ್ ಎದುರುಗಡೆ ಈಗ ಕಾರ್ ಪಾರ್ಕಿಂಗ್ ಮಾಡ್ತೇವಲ್ಲ ಲೈನಲ್ಲಿ, ನಮ್ಮ ಹೆರಿಗೆ ಆಸ್ಪತ್ರೆಯಿಂದ ಹಿಡಿದು ಅಲ್ಲಿ ನಮ್ಮ ಪೋಸ್ಟ್ ಆಫೀಸಿನ ರಾಸ ಫುಲ್ಲು ಅಲ್ಲಿವರೆಗೆ ಪಾರ್ಕ್ ಮಾಡುವಂಥ ಗಾಡಿ ಇತ್ತು. ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಹಳತ್ತು ರೀಪಾರಿಗಳುಂಟಲ್ವ ಹಂಚು ಹಾಕಿದಂಥದ್ದು ಅದನ್ನು ಎಲ್ಲ ಲೈನಲ್ಲಿ ಬಿಡಿಸಿ ಹೋಗಿದ್ದಾರೆ. ಇಲ್ಲಿ ಪಾರ್ಕಿಂಗು ಮಾಡಲಿಕ್ಕಿಲ್ಲ, ಜನರು ಹೋಗಲಿಕ್ಕಿಲ್ಲ. ಜನರು ಹೋದರೆ ಇಷ್ಟು ದೊಡ್ಡ ಮಳೆ, ಹಳತ್ತು ಮಳೆ, ಆ ಮಳೆ ಏನಾದರೂ ಮನುಷ್ಯನಿಗೆ ತಾಗಿದರೆ ಅವನು ಜೀವನ ಪರ್ಯಂತರಾಗಿ ಜೀವನವನ್ನು ಅವನು ತೆಗೆಸುವಂಥ ವ್ಯಾಪಾರ. ಯಾಕಂದರೆ ಹಳತ್ತು ಮಳೆ ಈಗ ಅಷ್ಟು ಸುಲಭ ಅಲ್ಲ, ಕಾಲೆಲ್ಲ ಕೊಳ್ತು ಹೋಗ್ತೇವೆ. ನಾನು ಅದನ್ನು ಕೂಡ ನಾನು ಹೇಳಿದ ತಕ್ಷಣ ಹೇಗೆ ಗೊತ್ತಿಲ್ಲಪ್ಪ ಬಂದರು ಎಲ್ಲ ರಬರಬರವಾಗಿ ರಿಪೋರ್ಟ್ ತೆಗೆದುಬಿಟ್ರು. ಈಗಲೂ ಕೂಡ ಹಾಗೆ ಅಲ್ಲಿಯ ಮಣ್ಣನ್ನು ತಗೊಂಡು ಹೋಗ್ತಿದ್ದಾರೆ. ಮಣ್ಣು ಲಾರಿ ಹೋಗುವಾಗ ಅದಕ್ಕೆ ಧೂಳು ಹಾಗದಾಗಿ ಬರೋದಾಗಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಮಾಡಲಿಕ್ಕಿದೆ, ಏನೋ ಒಂದು ಕವರ್ ಮಾಡಲಿಕ್ಕಿದೆ, ಹಾಕ್ತಾಯಿಲ್ಲ. ಹೇಳಿದ ಕೂಡಲೇ DHO ನಗರಸಭೆಯಲ್ಲಿ ಹೇಳ್ತಾರೆ, ಈಗ ಯಾರು ಹೊಣೆ ಅದಕ್ಕೆ ಹೇಳಿ.
ಇಲ್ಲಿ ಮಹಿಳಾ ಇದು ಮಹಿಳಾ ಮತ್ತು ಹೆರಿಗೆ ಆಸ್ಪತ್ರೆಗೆ ಅಲ್ಲಿ ರಿನೋವೇಷನ್ ಆಗ್ತಿದೆ, ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಒಂದೇ ಒಂದು ಚಕಾರವನ್ನು ಎತ್ತಲಿಲ್ಲ. ಅವಾಗ ಏನು ಮಾಡ್ಬೇಕು ಹೇಳಿ? ಜನರ ಸಹಕಾರ ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಪಕ್ಕದಲ್ಲಿ ಆಸ್ಪತ್ರೆ ಇರುವಂಥದ್ದು, ಪಕ್ಕದಲ್ಲಿ ಇನ್ನೊಂದು ಅವರದೇ ಆಸ್ಪತ್ರೆ ಆಗಿದೆ. ಅವಾಗ ಏನು ಮಾಡ್ಬೇಕು ಹೇಳಿ? ಹಾಗಾದರೆ ನಾವು ಹೇಳಿದರೆ ಅವನಿಗೆ ಮಂಡೆ ಸರಿ ಇಲ್ಲ ಅಂತ ಹೇಳ್ತಾರೆ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. 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 ಹಲೋ, ಧನ್ಯವಾದ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗಿರುವಾಗ ಇಲ್ಲಿ ಯಾವ ರೀತಿ ನಾವು ಜನಸಾಮಾನ್ಯರು ಹೋಗಬೇಕು, ಯಾವ ರೀತಿ ಅಂತ ಆಲೋಚನೆ ಮಾಡಬೇಕು ಎಂದು ಈ ಪ್ರಶ್ನೆ ಬರ್ತದೆ ಅಲ್ವಾ? ಈಗ ನೀವು ಕಟ್ಟಡದ ಬಗ್ಗೆ ಹೇಳಿದಾಗ, ಯಾಕಂತ ಹೇಳಿದ್ರೆ ಅಂಥ ಪರಿಸ್ಥಿತಿಯಲ್ಲಿ ಹುಟ್ಟಿ ಹಾಕಿದ್ದಾರೆ. ಈಗ ಹೋದರೂ ಅಲ್ಲಿ ಕೆಲಸ ಆಗ್ತದೆ. ಹೌದು, ಧೂಳಿನ ವಾತಾವರಣ ಇದ್ದಾಗ ಇದು ಕೂಡ ಒಂದು ರೀತಿಯ ಅಸ್ವಚ್ಛತೆ. ಯಾಕಂತ ಹೇಳಿದ್ರೆ ಇದು ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, 20 ದಿವಸದೊಳಗೆ ನಿಂದು ಎಲ್ಲ ಕಂಪ್ಲೇಂಟ್ ಮಾಡಬೇಕು. ಅವನಿಗೆ ದುಡ್ಡು ನಂದು 20 ದಿವಸದೊಳಗೆ ಮುಗಿಬೇಕು. ಏನು ಮಾಡೋದು? ಜನರು ಸಾತ್ರೆ ಸಾಯಲಿ ಹೋಗ್ತದೆ, ಯಾರೂ ಮಾತಾಡೋದಿಲ್ಲ. ಇಡೀ ಧೂಳುಮಯ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೇ ಬಿಲ್ಡಿಂಗ್ ಈಗ ಹೋಗಿ ನೋಡಿದ್ರು ಕೂಡ ಬಿಲ್ಡಿಂಗ್ ಫುಲ್ಲು ಧೂಳಿದೆ. ಈ ಕಡೆ ಮನೆ ಇದೆ, ನನ್ನ ಆಫೀಸ್ ಕೂಡ ಆ ಕಡೆ ಅಲ್ಲಿದೆ, ಅಲ್ಲಿ ಅಷ್ಟು ನಮ್ಮ ಕಡೆ ಧೂಳು ಬರೋದಿಲ್ಲ. ಆದರೂ ಕೂಡ ನಾನು ಹೋಗುವ ರಸ್ತೆಯಲ್ಲಿರುವಾಗ ಕರೆ ಮಾಡ್ತೇನೆ, ನೋಡಿ ನಮ್ಮ ಇವರಿದ್ದಾರೆ, ಯಾರು ಗಣೇಶ್ ಇಂಜಿನಿಯರ್ ಇದ್ದಾರೆ, ಅವರಿಗೆ ಫೋನ್ ಮಾಡಿದ್ರೆ ಅವರು ಬೇರೆನೇ ಮಾತಾಡ್ತಾರೆ. ಯಾರು ಹೇಳಬೇಕು? ಮತ್ತೆ ಕಮಿಷನರ್ ಹೊಸಬ್ರು, ಅವರಿಗೆ ವಿಷಯ ಗೊತ್ತಿಲ್ಲ. ನಗರಸಭೆ ಎದುರುಗಡೆ ಆಗ್ತದೆ, ಬೇರೆ ಹಿಂದುಗಡೆ ಆಗಿದ್ದರೆ ಲೆಕ್ಕ ಬೇರೆ, ಎದುರುಗಡೆ ಆಗುವ ಅವರಿಗೆ ಕಣ್ಣು ಕಾಣೋದಿಲ್ಲ ಅಂತ ಹೇಳಿದರೆ ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟು ಹೇಳಿ? ಎಸ್, ಎಲ್ಲೋ ಒಂದು ಕಡೆ ಅವರ ಕಣ್ಣು ಎದುರುಗಡೆಯಲ್ಲಿ ಇದೆಲ್ಲ ನಡೀತಾ ಇರ್ಬೇಕು. ಯಾಕಂದ್ರೆ ಅಲ್ಲಿ ನೋಡ್ತಾ ಹೋದಾಗ ಬಹಳ ಒಂದು ಗಂಭೀರವಾದ ವಿಚಾರ ಅಂತ ಹೇಳ್ತಾ ಹೋಗ್ಬೋದು. ಗರ್ಭಿಣಿಯರು ಅನ್ನುವಂಥದ್ದು ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ಸೊ ಇಂಥ ಒಂದು ಧೂಳಿನ ವಾತಾವರಣ ಇದ್ರೆ ಎಲ್ಲೋ ಒಂದ್ ಕಡೆ ಬಹಳಷ್ಟು ತೊಂದರೆ ಆಗುತ್ತೆ. ಆರೋಗ್ಯ ಇಲಾಖೆ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ ಹಾಗಾದ್ರೆ? ಇದು ಕೂಡ ಒಂದು ಪ್ರಶ್ನೆ. ಅದೇ ಅವರು ಹೇಳ್ತಾರೆ DHO ಆಫೀಸ್, DHO ಇರೋದು ಎಲ್ಲಿ? ಅದೇ ಕಡೆಯಲ್ಲಿ ಇರೋದು, ಇವರು ನಗರಸಭೆ ಎದುರುಗಡೆ ಇರೋದು. ಇವರಿಗೆ ಬರೋದಿಲ್ಲ ಅಂತ ಹೇಳಿದ್ರೆ ಅರ್ಥ ಉಂಟಾ? ಅದಕ್ಕೆ ಪ್ರಶ್ನೆ ಮಾಡಿದೆ, ಏನು ಮಾಡೋದು? ನಾನು ಒಬ್ಬನೇ ಬೊಬ್ಬೆ ಹಿಡಿದ್ರೆ ಏನು ಪ್ರಯೋಜನ ಉಂಟಾ? ಆದರೂ ಕೂಡ ನಾನು ಮೊಬೈಲಲ್ಲಿ ಸ್ವಲ್ಪ ತೆಗೆದೆ. ಅವರು ಬಂದು ಎಲ್ಲ ಅದನ್ನು ರೀಪರ್ ಸರ ನೀವು ನೋಡಿದರೆ ಅದು ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ, ಹಳತ್ತು ಮೊಳೆಗಳೆಲ್ಲ. ಹಾಗಿರುವಾಗ ಇಲ್ಲಿ ಯಾವ ರೀತಿ ನಗರಸಭೆಯನ್ನು ಹೊಂದಾಣಿಕೆ ಹೊಂದ್ಕೊಂಡು ಹೋಗ್ಬೇಕು, ಯಾವ ರೀತಿ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಸ್, ಓಕೆ. ಎಸ್, ಇದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಇನ್ನೊಂದು ವಿಚಾರಕ್ಕೆ ಬಂದಾಗ ನಾನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಿದೆ. ಶೌಚಾಲಯದ ವಿಚಾರಕ್ಕೆ ಬಂದಾಗ ಶೌಚಾಲಯಗಳ ವ್ಯವಸ್ಥೆ ಸರಿ ಇಲ್ವಾ ಕೆಲವು ಕಡೆಗಳು? ನೋಡಿ, ಶೌಚಾಲಯ ನೋಡಿ, ಇಲ್ಲಿ ಭುಜಂಗ ಪಾರ್ಕಿನಲ್ಲಿ ಶೌಚಾಲಯ ಇದೆ. ಅಲ್ಲಿ ಸಾವಿರಾರು ಜನರು ನಮ್ಮ ವಾಕಿಂಗಿಗೆ ಅಂತೇಳಿ ಬರ್ತಾರೆ. ಯಾರು? ಹಿರಿಯ ನಾಗರಿಕರು, 90% ಹಿರಿಯ ನಾಗರಿಕರು. ಯಾಕಂತ ಹೇಳಿದ್ರೆ ಹಿರಿಯ ನಾಗರಿಕರು ಅಂತ ಹೇಳಿದ್ರೆ ಈಗಿನ ಆಹಾರದ ದೃಷ್ಟಿಯಿಂದ ಎಲ್ಲರೂ ಕೂಡ ಅವರ ಜೀವನವನ್ನು ಹದಗೆಟ್ಟಂಥ ಪರಿಸ್ಥಿತಿಯಲ್ಲಿದೆ. ಯಾಕಂತ ಹೇಳಿದರೆ ಒಂದು 10 ರೌಂಡು, ಒಂದು 4-5 ರೌಂಡ್ ಹೋದರೆ ಅವರಿಗೆ ದೇಹದ ಒಂದು ತೀರಿಸಬೇಕಾದ್ರೆ ಅವರು ಅಲ್ಲಿ ಹೋಗಲೇಬೇಕಾಗ್ತದೆ. ಅಲ್ಲಿ ಹೋಗಬೇಕಾದ್ರೆ ಮೂಗು ಮುಚ್ಚಿಕೊಂಡು ಹೋಗಬೇಕು. ಅಲ್ಲಿ ಹೋಗಬೇಕಾದ್ರೆ ಅವನು ಬಂದದ್ದು ಕೂಡ ಅದು ಹಿಂದೆ ಹೋಗ್ತದೆ. ಇನ್ನೊಂದು ಎಫೆಕ್ಟ್ ಅವನಿಗೆ, ಇನ್ನೂ ಏನಾದರೂ ಬಂದರೆ, ನಮಗೆ ಹೊರಗೆ ಹೋಗ್ಲಿಕ್ಕೆ ಬಂದರೆ ಅದನ್ನು ಡಾಕ್ಟರ್ ಹೇಳ್ತಾರೆ, ಅದು ನೀವು ಬೇಕಾದರೆ ನೀವು ಮಲಮೂತ್ರ ಇಮ್ಯುನೇಟ್ ಮಾಡಬೇಕಂತೇಳಿ. ಇಲ್ಲಿ ವ್ಯವಸ್ಥೆ ಇಲ್ಲ, ಅಲ್ಲಿ ಹಣದ ವ್ಯವಸ್ಥೆ ಇಲ್ಲ, ಕ್ಲೀನ್ ಇಲ್ಲ, ಎಂಥದ್ದಿಲ್ಲ. ಈಗ ನೋಡಿ, ಕೆಲವು ಪ್ರೈವೇಟ್ ಜಾಗದಲ್ಲಿ ಕೂಡ 10 ರೂಪಾಯಿಂದ 15 ರೂಪಾಯಿ ಇದೆ. 15 ರೂಪಾಯಿ ಕೊಟ್ಟು ಒಂದು ಮನುಷ್ಯ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಸಿಟಿ ಬಸ್ ಸ್ಟ್ಯಾಂಡಲ್ಲಿದೆ, ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿದೆ, ಅದರಲ್ಲಿ ಕೂಡ 2 ರೂಪಾಯಿ 3 ರೂಪಾಯಿ. ಈಗ ನಗರಸಭೆ ಏನು ದರಿದ್ರೆ ಕೆಟ್ಟೋಗಿದೆ ಹಣದಿಂದ. ಫ್ರೀ ಬಿಡಲಿ, ಸ್ವಚ್ಛತೆ ಕ್ಲೀನ್ ಮಾಡಲಿ, ಒಂದು ಮನುಷ್ಯನಿಗೂ ಒಳ್ಳೆಯದಾಗ್ತದೆ. ಕ್ಲೀನು ಇಲ್ಲ, ಒಟ್ಟಾರೆ ದುಡ್ಡು ಬಂದರೆ ಆಯ್ತು ನಮಗೆ ಅಷ್ಟೇ. ಅಲ್ಲಿ ಬರುವಂಥದ್ದು ಏನು, ಬೆಳಿಗ್ಗೆ ಅಂತ ಹೇಳಿದರೆ ಫುಲ್ಲು ಈ ವಲಸೆ ಕಾರ್ಮಿಕರು ಬರ್ತಾರೆ. ಅಲ್ಲಿ ಬಂದ ಮೇಲೆ ಇಡೀ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಫುಲ್ಲು ಬ್ಲಾಕೆ. ವೆಹಿಕಲ್ ಬ್ಲಾಕ್ ಅಲ್ಲ, ಡ್ರೈನೇಜ್ ನೀರು ಬ್ಲಾಕ್. ಅದು ತಾವು ಬರ್ಬೇಕು ಸರ್, ಅಲ್ಲಿ ಅವರು ಬೊಬ್ಬೆ ಕೇಳಬೇಕು. ಅವರು ಕೂಡಲೇ ನಗರಸಭೆ ಹೇಳ್ತಾರೆ, ಬಂದ್ರೆ ಕಡ್ಡಿ ಹಾಕಿದ್ರೆ ಹೋಯ್ತು ಸೀದಾ. ಅದನ್ನು ಯಾರು ಹೇಳುವವರು ಯಾರಿದ್ದಾರೆ, ಕೇಳುವವರು ಯಾರಿದ್ದಾರೆ? ಪಾಪ ಅಂಗಡಿ ಮಾಲಕರು, ಅಲ್ಲಿಯ ನೌಕರರು, ಅವರು ಪಾಪ ಬೊಬ್ಬೆ ಹಿಡಿಯೋದು ಈಗ ಒಂದಲೇ ವ್ಯಾಪಾರ ಇಲ್ಲ. ಇಂಥ ಪರಿಸ್ಥಿತಿ ಜನರು ಹೋಗುವುದೂ ಇಲ್ಲ. ಅದು ವಾಸನೆ ಹೋಗ್ಬೇಕಾದ್ರೆ ಮಧ್ಯಾಹ್ನದವರೆಗೆ ಕಾಯಬೇಕು. ಆ ಬಿಸಿಲು ಬಂದರೆ ಪುನಃ ವಾಸನೆ. ಅದನ್ನು ಈಗ ಯಾರು ಕೇಳ್ತಾರೆ ಹೇಳಿ? ಎಲ್ಲರೂ ಈಗ ನಾವು ಈಗ ಹೇಳಬೇಕು ಬೊಬ್ಬೆ ಹೊಡಿತೆ ಯಾವುದು, ಅದರ ಬಗ್ಗೆ ಚಿಂತನೆ ಮಾಡುವವರು ನಗರಸಭೆಯವರು ಮಾಡಬೇಕು. ನೀವು ಎಷ್ಟು ಬೊಬ್ಬೆ ಹೊಡೆದ್ರೂ ಕೂಡ ನಗರಸಭೆಗೆ ಕೇಳದಿದ್ದರೆ
ಏನಾದರೂ ಜನರು ಇದ್ದರೂ ನಾವು ಅದಕ್ಕೆ ರೆಡಿಯಾಗಿ ನಾವು ಅದಕ್ಕೆ ಬೇಕಾದಂಥ ಪರಿಹಾರ ಹುಡುಕ್ಬೋದು ಅಷ್ಟೇ. ಎಸ್, ಇನ್ನೊಂದು ಪ್ರಶ್ನೆ ಇದರಲ್ಲೂ ಕೂಡ ಮೂಡ್ತೀವಿ ಅವರು ಹೇಳಿದಂಥ ಮಾತುಗಳಲ್ಲಿ. ಕೆಲವು ಕಡೆ ಬಹಳಷ್ಟು ಕಡೆಯಲ್ಲಿ ಇದನ್ನು ಗಮನಿಸಿರುವಂಥದ್ದು, ಡ್ರೈನೇಜ್ಗಳು ಬ್ಲಾಕ್ ಆಗ್ತಾ ಇರುವಂಥದ್ದು, ಪದೇ ಪದೇ ಅಲ್ಲಿ ಸಂಬಂಧಪಟ್ಟ ಹಾಗೆ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾಮಗಾರಿಯನ್ನು ಮಾಡುವಂಥದ್ದು. ಸೊ ಇದು ತಪ್ಪಲ್ಲ, ಸರಿ ಮಾಡುವಂಥದ್ದು ತಪ್ಪಲ್ಲ. ಆದರೆ ಈ ವ್ಯವಸ್ಥೆ ಅನ್ನುವಂಥದ್ದು ಸರಿ ಇಲ್ವಾ? ಡ್ರೈನೇಜ್ ಪಿಟ್ಟಿನ ವ್ಯವಸ್ಥೆ ಅನ್ನುವಂಥದ್ದು ಏನಿದೆ ನಿಮ್ಮ ಪ್ರಕಾರ ಇದು ಸರಿ ಇಲ್ವಾ? ಈಗ ನಾವು ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಟಾಯ್ಲೆಟ್ ಆಗಿರುತ್ತೆ, ಟಾಯ್ಲೆಟ್ ತುಂಬ ಚೆನ್ನಾಗಿದ್ರೆ ನಮ್ಗೆ ಅದನ್ನು ಹಾಳು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಅಯ್ಯೋ ತುಂಬ ಚೆನ್ನಾಗಿದೆಯಲ್ಲ ಅಂತ, ಅದು ನೋಡೋಕ್ಕೆ ಗಬ್ಬೆದ್ದು ಹೋಗ್ಬಿಟ್ಟಿದ್ರೆ ನಾನೊಂದು ಸ್ವಲ್ಪ ಏನ ಹಾಳು ಮಾಡಿದ್ರು ಗೊತ್ತಾಗಲ್ಲ ಅನ್ನೋ ಮನಸ್ಥಿತಿ ನಮ್ಮದಾಗ್ಬಿಟ್ಟಿದೆ. ನಮಗೇನಾಗಬೇಕಂದ್ರೆ ಶೌಚಾಲಯ ಅನ್ನೋದು ಅಂದರೆ ನಮಗೆ ಅದು ಹೋಗಿ ನಾವು ಅಂದರೆ ದಿನದಲ್ಲಿ ಒಂದಿಷ್ಟು ಹೆಚ್ಚು ಸಲ ನಾವು ಅದಕ್ಕೆ ಹೋಗಿ ಬರ್ತಾ ಇರ್ತೀವಿ, ಅದು ಹೋಗಿ ಬರುವಂಗಾದ್ರೆ ಇರಬೇಕು. ಅದನ್ನ ಈಗ ಹೆಚ್ಚಾಗಿ ಟೆಂಡರ್ಗಳನ್ನ ಕೊಡ್ತಾರೆ, ಅಂದರೆ ಟೆಂಡರ್ಗಳನ್ನ ಕರೆದು ಅವ್ರಿಗೆ ಬಿಟ್ಟು ಕೊಡೋದು, ಅವ್ರು ಅದನ್ನು ಮೇಂಟೈನ್ ಮಾಡಬೇಕು, ಮತ್ತು ಇವರು ಅದರ ಸುದ್ದಿಗೂ ಹೋಗೋದಿಲ್ಲ. ಸೊ ಆ ಟೆಂಡರ್ ಕರೆದು ಏನಂದ್ರೆ ಅವರಿಗೆ ಇಷ್ಟು ಹಣ ಕೊಟ್ಟರೆ ಮುಗೀತು, ಅವ್ರು ಅದನ್ನು ಮೇಂಟೈನ್ ಮಾಡಬೇಕು. ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು ಚೆಕ್ ಮಾಡೋದು ಇವರಿಲ್ಲ, ವರ್ಷಕ್ಕೊಂದ್ಸಲ ಅಂತೇಳಿ. ಈಗ ನಮ್ಮ ಪಾರ್ಕಿಂಗ್ ಜಾಗದಲ್ಲಿ ಶೌಚಾಲಯ ಉಂಟು, ಉಚಿತ ಸೇವೆ ನಮ್ಮದು ಲಭ್ಯ ಅಂತೇಳಿ ಬರೆದಿದ್ದಾರೆ. ಉಚಿತ ಸ್ವಾಭಾವಿಕ, ಖಂಡಿತ ಹೋಗ್ತೇನೆ, ಉಚಿತ, ಯಾರು ಹೋದರೂ ಉಚಿತ. ಒಂದು ಕಡೆಯಲ್ಲಿ ಒಂದು ಡಬ್ಬ ಇಟ್ಟು ದೇಣಿಗೆ ಹಾಕುವ ಇದಕ್ಕೆ ಕೊಡುಗೆ ಹಾಕುವವರು ಕೊಡಬಹುದು ಅಂತ ಆಗಿದೆ. ಒಂದು ಕಡೆಯಲ್ಲಿ ಉಚಿತ, ಒಂದು ಕಡೆಯಲ್ಲಿ ಇದು. ಅದಕ್ಕೆ ನಾನು ಎಂತ ಮಾಡಿದೆ, ನಾನು ಹೋಗಿ ಒಂದು ಫೋಟೋ ತೆಗೆದು ಪತ್ರಿಕೆ ಹಾಕಿಬಿಟ್ಟೆ. ವಾಟ್ಸಪ್ಪಲ್ಲಿ ಫುಲ್ ವಾಟ್ಸಪ್ಪಲ್ಲಿ ಹೋಯ್ತು. ವಾಟ್ಸಪ್ಪಲ್ಲಿ ಹೋಗಿ ಮಾರನೇ ದಿವಸ ಡಬ್ಬೆ ಇಲ್ಲ, ಎಂಥದಿಲ್ಲ. ಯಾಕೆ ಹಾಕಬೇಕು ಅದು? ಯಾಕಂತೇಳಿ ಇವರಿಗೆ ಉಚಿತವೂ ಬೇಕು, ದುಡ್ಡು ಬೇಕು, ಎರಡೂ ಬೇಕಾಗಿರೋ ದೃಷ್ಟಿಯಿಂದ ಎಂತ ಮಾಡಲಿಕ್ಕೆ ಸಾಧ್ಯ ಉಂಟು? ಇದರಲ್ಲಿ ಮೊನ್ನೆ ಯಾರೋ ಒಬ್ರು ನಾವು ಪೇಪರಲ್ಲಿ ಓದ್ತಾ ಇದ್ದೆ, ಈಗ ಗೌರ್ಮೆಂಟ್ನವ್ರು 1 ರೂಪಾಯಿಗೆ ಅಕ್ಕಿ ಕೊಡ್ತಾರಂತೆ, 1 ರೂಪಾಯಿಗೆ. ಆದರೆ ಅದನ್ನು ಹೊರಗಾಗ್ಲಿಕ್ಕೆ 2-5 ರೂಪಾಯಿ ಎಲ್ಲ ಕೊಡಬೇಕಾಗುತ್ತೆ. ಸೊ ನಾವು ಸರ್ಕಾರದವ್ರು 1 ರೂಪಾಯಿಗೆ ಅಕ್ಕಿ ಕೊಡ್ತಾರೆ. ಸೊ ಅದೇ ಥರದ ವ್ಯವಸ್ಥೆಯನ್ನು ಇಲ್ಲಾದರೂ ಮಾಡಲಿ ಶೌಚಾಲಯಗಳಲ್ಲಾದರೂ. ಅದನ್ನು ಸ್ವಲ್ಪ 1 ರೂಪಾಯಿಗೆ ಅಕ್ಕಿ ತಿಂತೀವಪ್ಪ, ಅದನ್ನು ಹೊರಗಾಗ್ಲಿಕ್ಕೆ ಆದ್ರೆ ನಾವು 3-5 ರೂಪಾಯಿ ಕೊಡೋದು ಎಂಥ ವಿರೋಧಾಭಾಸ ಅಲ್ವಾ? ಸೊ ಅದಕ್ಕೋಸ್ಕರ ಅದನ್ನಾದರೂ ಮೊದಲು ನಾವು, ಅದು ನಮ್ಮ ಬೇಸಿಕ್ ಇದು ವಿಷಯ, ಒಬ್ಬ ಮನುಷ್ಯನಿಗೆ ಅದು ತುಂಬ ಬೇಸಿಕ್ ಆದ ವಿಷಯ. ಸೊ ಅದನ್ನು ಅವರು ಬೇಗ ಬದಲಾಯಿಸಬೇಕು. ಅಂದರೆ ಒಬ್ಬರಿಗೆ ಟೆಂಡರ್ ಕೊಡ್ತೀವಿ ಆದರೆ ಅದನ್ನು ಅವ್ರು ಹಂಗೆ ಮೇಂಟೈನ್ ಮಾಡಬೇಕು. ಹಿಂದೊಂದ್ಸಲ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ರೋಡ್ ಬಂತು, ಹಳ್ಳಿಗೆ ರೋಡು. ಅದರಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅವರು 5 ವರ್ಷಕ್ಕೊಂದು ಅವರು ಅದನ್ನು ಗ್ಯಾರಂಟಿ ಕೊಡಬೇಕು, ಈ ರಸ್ತೆದು 5 ವರ್ಷ ಗ್ಯಾರಂಟಿ ಕೊಟ್ಟರೆ ಮಾತ್ರ ಅವ್ರಿಗೆ ಉಳಿದ ಹಣ ಹಾಕೋದು ಅಂತ ಒಂದು ರೂಲ್ಸ್ ತಂದಿದ್ರು. ಅದೇ ಥರ ಈ ಟೆಂಡರ್ ಕೊಟ್ಟಾಗಲೂ ಅವ್ರಿಗೆ ಪೂರ್ತಿ ಹಣನ ಕೊಟ್ಟು ಬಿಡಬಾರ್ದು. ಏನಂತ ಹೇಳಿದ್ರೆ, ನೀವು ಟೆಂಡರ್ ಓಕೆ ನಾವು ನೀವು ಕೊಡ್ತೀವಿ ಅಂತಾದರೆ ನೀವು ಇಷ್ಟು ಮೇಂಟೈನ್ ಮಾಡಬೇಕು. ನಾವು ಪ್ರತಿದಿನ ಚೆಕಿಂಗ್ ಇರುತ್ತೆ, ವಾರದಲ್ಲಿ 1-2 ದಿನ ಏನೋ ಚೆಕಿಂಗ್ ಇರುತ್ತೆ. ಆಗ ಚೆನ್ನಾಗಿದ್ರೆ ಮಾತ್ರ ಅವರಿಗೆ ಮುಂದೆ ಅದನ್ನು ಕಂಟಿನ್ಯೂಸ್ ಮಾಡಬೇಕು, ಇಲ್ಲದಿರ ರಿಟರ್ನ್ ತಗೋಬೇಕು. ಆ ಥರದ್ದು ಏನಾದ್ರು ಸ್ವಲ್ಪ ಕ್ರಮಗಳನ್ನೇನಾದ್ರು ಕೈಗೊಂಡ್ರೆ ಬದಲಾಗಬಹುದು ಅಂತ ಶೌಚಾಲಯಗಳು. ಯಾಕಂದರೆ ಮುಖ್ಯವಾಗಿ ಅದೇ ಬೇಕಾಗಿರೋದು. ಯಾಕಂದರೆ ನಮ್ಮ ಊರಿಗೆ, ಈಗ ಉಡುಪಿ ಅನ್ನೋ ಊರಿಗೆ ತುಂಬ ಕಡೆ ಹೊರಗಿಂದ ಬರ್ತಾರೆ. ನಾವು ಹೊರಗಿಂದ ಬರುವಾಗ ನಮ್ಮೂರನ್ನು ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅವ್ರು ಹೋಗಿ ಹೊರಗಿನ ಬಗ್ಗೆ, ನಮ್ಮೂರಿನ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ. ಆ ಊರಿಗೆ ಹೋಗಿದ್ದು ಅದು ಏನು ಚೆನ್ನಾಗಿಲ್ಲ, ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಅಂತ ಬೇಸಿಗೆ ಅದನ್ನೇ ಮಾತಾಡೋದು. ಸ್ವಚ್ಛತೆ ಮತ್ತು ಟಾಯ್ಲೆಟ್, ನಾವು ಎಲ್ಲಿ ಹೋಗೋದ್ರು ನಾವು ಹೇಳೋದು ಅದೇ ಅಲ್ವಾ, ಹೊರಗಡೆ ಎಷ್ಟು ಚೆನ್ನಾಗಿದೆ ಅದು ಅಂತ. ಸೊ ನಾವು ಅದನ್ನು ನಾವು ಮೇಂಟೈನ್ ಮಾಡೋದಿದ್ರೆ ನಮ್ಮೂರಿಗೆ ಕೆಟ್ಟ ಹೆಸರು, ನಮಗೆ ಕೆಟ್ಟ ಹೆಸರು, ಅದನ್ನು ನಾವು ಸ್ವಲ್ಪ ಅರ್ಥಕೋಬೇಕು ಅಂತ ನನಗನ್ನಿಸ್ತದೆ. ಓಕೆ, ಕಾರ್ಯಕ್ರಮವನ್ನು ಮುಂದುವರಿಸೋಣ ಚಿಕ್ಕ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ. ನಮ್ಮ ಅತಿಥಿಗಳೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಎಸ್, ನಿತ್ಯಾನಂದ ಒಳಕಳ ಅವರು, ಈಗಾಗಲೇ ನೀವು ಸ್ವಚ್ಛತೆಯ ಕುರಿತಾಗಿ ಬಂದಾಗ ಶೌಚಾಲಯದ ಮಹತ್ವ ಬಹಳ ದೊಡ್ಡದಾಗಿರುತ್ತೆ. ಎಷ್ಟೋ ಕಡೆಗಳಲ್ಲಿ ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ ಹಾಗೆ 5 ರೂಪಾಯಿನ, ಕೆಲವು ಕಡೆ 15 ರೂಪಾಯಿಗಳನ್ನು ಕೂಡ ತಗೊಳ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಜನರಿಗೆ ಅರ್ಜೆಂಟ್ ಆದಾಗ ನಾವು 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಅಂತ ಯಾರು ನೋಡಲ್ಲ, ಅದನ್ನು ಉಪಯೋಗಿಸ್ತಾರೆ. ಉಪಯೋಗಿಸಿದಾಗಲೂ ಕೂಡ ಅಲ್ಲಿನ ವ್ಯವಸ್ಥೆ ಸರಿ ಇರಲ್ಲ, ಒಂದು ಸರಿಯಾದ ನೀರಿನ ವ್ಯವಸ್ಥೆ ಇರಲ್ಲ, ಅಥವಾ ಆ ಒಂದು ಡ್ರೈನೇಜ್ ಹೋಗುವಂತ ಪಿಟ್ಟನ್ನು ಅಂತ ಹೇಳಿದೆ ಅದಕ್ಕೂ ಕೂಡ ವ್ಯವಸ್ಥೆ ಇರಲ್ಲ. ಸೊ ಇದರ ಕುರಿತಾಗಿ ಯಾರು ಗಮನವನ್ನು ಹರಿಸ್ತಾ ಇಲ್ವಾ? ಇದು ಬಹಳಷ್ಟು ದೊಡ್ಡ ದೊಡ್ಡ ಸಾರ್ವಜನಿಕ ಸ್ಥಳಗಳಲ್ಲಿ ಆಗ್ತಾ ಇರುವಂತದ್ದು, ಸಂಬಂಧಪಟ್ಟಂತ ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಆಗ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಗರಸಭೆಯು ಮಾಡ್ತದೆ, ಒಮ್ಮೆ ಫಸ್ಟಿಗೆ ಒಂದು ಓಪನ್ ಮಾಡಿಬಿಡ್ತಾರೆ. ಈಗ ಇಲ್ಲಿ ನೋಡಿ, ನಮ್ಮ ರಾಜಾಂಗಣ ಹೋಗುವ ರಸ್ತೆಯಲ್ಲಿ ಮೈನ್ಸ್ ಶಾಲೆ ಎದುರುಗಳನ್ನು ಆಗಿದೆ.
ಸಣ್ಣದಕ್ಕೆ ಒಂದು 2 ಏನು ಮಾಡಿದ್ದಾರೆ, ಅಲ್ಲಿ ಕೂಡ ಹಾಗೆ ಸ್ವಚ್ಛತೆ ಇಲ್ಲ. ಹೋಗ್ಲಿಕ್ಕಂತೂ ಆಗೋದಿಲ್ಲ. ಒಳಗೆ ಹೋಗಬೇಕಾದ್ರೆ ಅವನು ನುಸುಳಿಕೊಂಡು ಹೋಗಬೇಕು. ಅಲ್ಲಿ ಪಾರ್ಕಿಂಗ್ ಜಾಗ ಅದೆಲ್ಲ ಗಾಡಿ ಇರುವಂಥ ಸ್ಥಳ, ಅಲ್ಲೂ ಕೂಡ ಹಾಗೆ ಎಲ್ಲ ಕಡೆಯಲ್ಲೂ ಕೂಡ ವ್ಯವಸ್ಥೆ ಮಾಡ್ತಾರೆ, ಆದರೆ ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಇವರಿಗೆ ಬೇಕಾದ ವ್ಯವಸ್ಥೆ ಮಾತ್ರ, ಅಂದರೆ ವ್ಯವಸ್ಥೆ ಮಾಡುವ ಹಿಂದೆಯಲ್ಲಿ ಅವರಿಗೆ ಬೇಕಾಗುವಂಥದ್ದು ಸಿಗ್ತದೆ. ಇನ್ನು ಮೇಂಟೆನೆನ್ಸ್ ಮಾಡಿದರೆ ಇನ್ನು ಬೇರೆ ಎಲ್ಲಿ ಸಿಗ್ತದೆ? ಹೋಗಲಿ. ಈಗ ನೋಡಿ ಎಲ್ಲ ಮಿಷನರಿ ಕೂಡ ಈಗ ನಿಮ್ಮ ಇಲ್ಲಿ ಇದರಲ್ಲಿ ಉಂಟಲ್ಲ, ಇಲ್ಲಿ ನಮ್ಮ ನಿಟ್ಟೂರಲ್ಲಿ ಉಂಟಲ್ವ, ನೀವು ಇದರದ್ದು ಡ್ರೈನೇಜಿದ್ದು, ಇದೆಲ್ಲ ಚೈನಾ ಮೇಡ್. ಚೈನಾ ಮೇಡ್ ಹಾಕೋದು ಯಾಕೆ? ಅವರಿಗೆ ಒಂದು ದೊಡ್ಡ ದೊಡ್ಡ ಮೋಟ್ರ್ ಹಾಕ್ತಾರೆ, ಲಕ್ಷಗಟ್ಟಲೆ ಇರ್ತದೆ ಮೋಟ್ರಿಗೆ. ಒಮ್ಮೆ ಹಾಳಾಗಿ ಬಿಟ್ಟರೆ ಹೋಯ್ತು. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಒಂದು ನಿಮಿಷ. ಎಸ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು KR ಪಾಡ್ಕರ್ ಅಂತ ಹೇಳಿ ಬಂಟಕಲ್ಲಿಂದ ಕರೆ ಮಾಡ್ತಾ ಇದ್ದೇನೆ. ಎಸ್ ಸರ್, ಕಾರ್ಯಕ್ರಮಕ್ಕೆ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ಈ ಸ್ವಚ್ಛತೆಯ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಬಟ್ ಇವತ್ತಿಗೂ ಕೂಡ ನಾವು ಏನ್ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ, ನಮ್ಮಂತ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ರಸ್ತೆಯಲ್ಲಿ ನೋಡಿದ್ರು ಕಸವನ್ನ ಕಾಣ್ತಾ ಇದ್ದೇವೆ. ನನಗೆ ಅಭಿಪ್ರಾಯ ಹೀಗಂತಂದ್ರೆ, ನಾವು ಜನರಿಗೆ ಎಷ್ಟು ಅವೇರ್ನೆಸ್ ಕೊಟ್ಟು ಕೂಡ ಇವತ್ತು ಜನರಿಗೆ ಸಾಕಾಗ್ತಾ ಇಲ್ಲ. ಯಾಕೆ ನಾವು ಇವತ್ತು ಅತಿ ಬುದ್ಧಿವಂತರಾಗಿದ್ದೇವೆಯಾ ಅಥವಾ ನಮಗೆ ಪಡೆದುಕೊಂಡ ಶಿಕ್ಷಣ ಜಾಸ್ತಿ ಆಗಿದೆ ಎಂಬಂತ ಜಿಜ್ಞಾಸೆ. ನನಗೆ ಈ ಜಿಲ್ಲಾಡಳಿತಗಳು ಕೂಡ ಇವತ್ತು ತುಂಬಾ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ. ನನ್ನ ಅಭಿಪ್ರಾಯ ಅಂತಂದ್ರೆ, ಇದಕ್ಕೆ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಅಂದ್ರೆ ಸ್ಥಳೀಯ ಆಡಳಿತಗಳಿಗೆ ಒಂದು ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನ ಜವಾಬ್ದಾರಿಯುತರನ್ನಾಗಿ ಮಾಡುವಂತದ್ದು. ಇವತ್ತು ಪ್ಲಾಸ್ಟಿಕ್ ನಿಷೇಧಕ್ಕೆ ಕೂಡ ಇವತ್ತು ಕಾನೂನು ವ್ಯವಸ್ಥೆ ಇದೆ. ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದಕ್ಕೆ ಕೂಡ ಇವತ್ತು ಫೈನ್ ಹಾಕುವಂತದ್ದು, ಮತ್ತೊಂದು ಮಾಡುವಂತ ಎಲ್ಲ ವ್ಯವಸ್ಥೆ ಇದೆ. ಅದು ಯಾಕೆ ಇವತ್ತು ಜಾರಿಗೆ ಬರ್ತಾ ಇಲ್ಲ ಎಂಬುವಂತದ್ದು ಒಂದು ಪ್ರಶ್ನೆ. ಇದಕ್ಕೆ ಸ್ಥಳೀಯ ಆಡಳಿತವನ್ನೇ ಜವಾಬ್ದಾರಿತವನ್ನಾಗಿ ಮಾಡಿಕೊಂಡು ಏನಾದ್ರೆ ಅವರ ವ್ಯಾಪ್ತಿಗೆ ಸಂಬಂಧಪಟ್ಟಲ್ಲಿ ಎಲ್ಲಿ ಕಸ ಕಂಡ್ರು ಕೂಡ ಆ ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿ. ಆಗ ಈ ಸ್ಥಳೀಯ ಸಂಸ್ಥೆಗಳು ಸ್ವಲ್ಪ ಎಚ್ಚರ ಆಗ್ತದೆ. ನಾವೇನಾದ್ರೂ ಕಾರ್ಯಕ್ರಮ ನಾವನ್ನು ಇಂತಹ ಕಾನೂನು ಇರುವಂತ ಸಂದರ್ಭದಲ್ಲಿ ನಾವು ಏನಾದ್ರೂ ಕ್ರಮವನ್ನ ಕೈಗೊಳ್ಬೇಕು ಎಂಬಂತಹ ನಿಟ್ಟಿನಲ್ಲಿ ಅವರು ಕೂಡ ಜಾಗೃತರಾಗ್ತಾರೆ. 1-2 ಕಡೆ ಇಂತಹ ದಂಡವನ್ನು ಹಾಕುವಂತಾಗ್ಲಿ ಅಥವಾ ಇಂತಹ ಪನಿಷ್ಮೆಂಟ್ ಅನ್ನು ಕೊಡುವಂತದನ್ನು ನಾವು ಮಾಡಿದ್ರೆ ಜನರು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ತಾರೆ. ನಾವು ಹೀಗೆ ಮಾಡಬಾರ್ದು, ನಮ್ಗೆ ಇಂಥ ಶಿಕ್ಷೆ ಆಗ್ತದೆ ಎಂಬುವಂಥದ್ದು ಜನರಿಗೆ ಕೂಡ ಮನವರಿಕೆ ಆಗಬೇಕಾಗಿದೆ. ಯಾಕಂದ್ರೆ ಇದು ಇವತ್ತು ಅನಿವಾರ್ಯ ಕೂಡ. ಯಾಕಂದ್ರೆ ಇವತ್ತು ಎಷ್ಟು ಅವೇರ್ನೆಸ್ ಕೊಟ್ಟಾಯ್ತು, ಎಲ್ಲ ಆಯ್ತು ಹೇಳಿ ಆಯ್ತು, ಆದ್ರೂ ಕೂಡ ಇವತ್ತು ನಾವು ಯಾವುದೇ ಫಲಿತಾಂಶವನ್ನು ಅದರಲ್ಲಿ ಕಾಣ್ತಾ ಇಲ್ಲ. ಇದಕ್ಕೆ ನಾನು ಹೇಳುವಂತ ಸೂಕ್ತವಾದಂತಹ ಇವತ್ತು ಕಾನೂನಿನಲ್ಲಿ ವ್ಯವಸ್ಥೆಗಳಿವೆ, ಬೇಕಾದಂತಹ ಕಾನೂನು ಚೌಕಟ್ಟಿನಲ್ಲಿ ನಮಗೆ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿವೆ. ಇದನ್ನ ನಾವು ಅದೇ ಏನು ಇವತ್ತು ಕಾನೂನನ್ನ ಅಥವಾ ಅಂತಹ ತಪ್ಪು ಮಾಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತದನ್ನ ಕಡ್ಡಾಯ ಮಾಡಿದ್ರೆ, ಅದನ್ನ ಸ್ಥಳೀಯ ಸಂಸ್ಥೆಗೆ ಜವಾಬ್ದಾರಿ ಕೊಟ್ರೆ, ಅದಕ್ಕೆ ಯಾರದಕ್ಕೆ ಜವಾಬ್ದಾರಿ ಎಂಬುದನ್ನು ನಾವು ಸೂಚಿಸಿದ್ರೆ, ಅವರಿಂದ ದಂಡ ಬೀಳುವಂತಹ ವ್ಯವಸ್ಥೆಯನ್ನು ಮಾಡಿದ್ರೆ ಮಾತ್ರ ಇದು ಈ ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚಿನ ಪರಿಣಾಮವನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ಎಂಬುವಂಥದ್ದು ನನ್ನೊಂದು ಅಭಿಪ್ರಾಯ. ಎಸ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಸರ್, ಈಗಾಗಲೇ ಧೀರಜ್ ಅವರ ಹತ್ರ ಮಾತಾಡೋದಾದ್ರೆ, ಈಗಾಗಲೇ ಹೇಳಿದ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕಾರಿಯ ಮೇಲೆ ಜವಾಬ್ದಾರಿಯನ್ನು ಕೊಡುವಂಥದ್ದು, ಆ ಒಂದು ಇಲಾಖೆಯನ್ನ ನೇರವಾಗಿ ಅದಕ್ಕೆ ಹೊಣೆಗಾರಿಕೆಯನ್ನು ಅವರಿಗೆ ನೀಡುವಂಥದ್ದು. ಸೊ ಈ ರೀತಿಯಾಗಿ ಒಂಚೂರು ಬದಲಾವಣೆಯನ್ನ ನಾವು ಕಾಣಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ವೀಕ್ಷಕರು ಕೂಡ ಕೇಳ್ತಾರೆ. ಆ ಒಂದು ಅನಿಸಿಕೆಯನ್ನ ಅವರು ವ್ಯಕ್ತಪಡಿಸ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗಿ ಕಾಣಬಹುದು ಸರ್. ಇವತ್ತು ಯಾವುದು ನಮ್ಮ ಕೇಂದ್ರ ಸರ್ಕಾರ ಅಂದರೆ ಚೆನ್ನಾಗಿರೋ ಸಿಟಿ ಇದರ ಬಗ್ಗೆ ರ್ಯಾಂಕಿಂಗ್ ಕೊಡ್ತಾ ಬಂದರು. ಇಂದೂರು ಫಸ್ಟ್ ಪ್ಲೇಸಲ್ಲಿದೆ, ಮೈಸೂರು 3ನೇ ಪ್ಲೇಸಲ್ಲಿದೆ, ಬೆಂಗಳೂರು 194ನೇ ಪ್ಲೇಸಲ್ಲಿದೆ. ಅವರು ಆ ರ್ಯಾಂಕಿಂಗ್ ಕೊಡ್ತಾರೆ ಅಥವಾ ಏನೋ ಒಂದು ಅವರಿಗೆ ಗೌರವವನ್ನು ಸೂಚಿಸ್ತಾರೆ. ಆ ಥರದ್ದೇನಾದ್ರೂ ಆದರೆ ಸ್ವಲ್ಪ ಅಲ್ಲಿಯ ನಗರಾಡಳಿತಗಳಾಗಿರ್ಬೋದು ಅದನ್ನು ಉಳಿಸ್ಕೊಳ್ಳೋಕ್ಕಾದ್ರೂ ಪ್ರಯತ್ನ ಪಡ್ತಾರೆ. ನಮಗೇನೊಂದು ನಮಗೊಂದು ಹೆಸರು ಬರಬೇಕು ಅಥವಾ ನಮ್ಮ ಊರಿಗೊಂದು ಹೆಸರು ಬರಬೇಕು ಅನ್ನೋ ಒಂದು ರೀಸನ್ಗಾದ್ರೂ ಅವರು ಕಷ್ಟಪಡ್ತಾರೆ. ಅದೇ ಥರ ನಾವೊಂದು ಯಾವುದಾದ್ರು ಅಧಿಕಾರಿಗಳನ್ನ ರೂಪಿಸ್ತೀವಿ, ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ತಿಳಿಸ್ತೀವಿ. ಪ್ರತಿ ಊರುಗಳಲ್ಲೂ ಅಧಿಕಾರಿಗಳನ್ನು ಮಾಡ್ತೀವಿ. ಆದರೆ ಆ ಅಧಿಕಾರಿಗಳಿಗೆ ಏನು ಅಂತ ಹೇಳಿದ್ರೆ ಚೆನ್ನಾಗಿ ಯಾರು ಮಾಡಿರ್ತಾರೋ ಅವರನ್ನು ಗುರುತಿಸುವಂಥ ಕಾರ್ಯಕ್ರಮಗಳಾದರೆ ಅವರಿಗೆ ನಾವು ಮಾಡಿದ್ದೀವಿ ಅನ್ನೋದಕ್ಕೊಂದು ಸಾರ್ಥಕ ಸಿಗುತ್ತೆ. ಆಗ ಅವರು ಹೆಚ್ಚು ತೊಡಗಿಸಿಕೊಳ್ತಾರೆ ಅದರಲ್ಲಿ. ಈ ನಮ್ಮ ಕೆಲವು ಹಾಸ್ಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ಮೇಂಟೈನ್ ಮಾಡಿದ ರೂಮ್ಗೆ ವಾರದಲ್ಲೊಂದಿನ ಅವಾರ್ಡ್ ಕೊಡೋದು, ಅವಾರ್ಡ್ ಕೊಟ್ಟು ಎಲ್ಲರ ಮುಂದೆ ಅವರನ್ನು ಗುರುತಿಸೋದು. ಆ ಅವ್ರೇನು ಮಾಡ್ತಾರೆ ಅಂದರೆ, ನಮಗೆ ಈ ವರ್ಷ ಅವಾರ್ಡ್ ಸಿಕ್ತು, ನಾವು ಅದನ್ನು ಉಳಿಸ್ಕೋಬೇಕು ಅಂತ ಮುಂದೆ ಕಷ್ಟಪಡ್ತಾರೆ. ಆ ಥರದ್ದೇನಾದರೂ ಮಾಡಿದೆ ಅಧಿಕಾರಿಗಳಿಗೆ ಆ ಥರ ಸ್ವಲ್ಪ ಗುರುತಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಅವರಿಗೆ, ಒಬ್ಬ ಅಧಿಕಾರಿಗೆ, ಹಾಗೆ ಪ್ರತಿ ಊರುಗಳಲ್ಲೂ ಒಂದೊಂದು ಅಧಿಕಾರಿಗಳಿರ್ತಾರೆ. ಆಗ ನನ್ನ ಊರಿಗೆ ಸಿಗಬೇಕು, ನನ್ನ ಅಧಿಕಾರ ವ್ಯಾಪ್ತಿಗೆ ಸಿಗಬೇಕು ಅನ್ನೋ
ಕಾರಣಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡಬಹುದು ಅಂತ ಎಸ್, ಬಹುಶಃ ನೀವು ಹೇಳಿದ ಹಾಗೆ ಇದು ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಚಾರ ಅಂತ ಹೇಳ್ಬೋದು. ಭಾವನಾತ್ಮಕವಾಗಿ ಜನರಲ್ಲಿ ಇದರ ಕುರಿತಾಗಿ ಅರಿವು ಮೂಡಬೇಕು. ಹೌದು, ನಾವು ಇದನ್ನ ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಯಾರೋ ಹೇಳ್ತಾರೆ ಇದರ ಒಂದು ಮೂಲತವಾಗಿ ಇದರ ತಿರುಳು ಅನ್ನಂತೇನಿದೆ ಇದು ನಮಗೆ ಗೊತ್ತಿಲ್ಲ ಅಂದ್ರೆ ಬಹುಶಃ ಅದು ಈಗಾಗಲೇ ವೀಕ್ಷಕರು ಹೇಳಿದ ಹಾಗೆ ಒಂದು 2 ದಿನಕ್ಕೋ 3 ದಿನಕ್ಕೋ 1 ವಾರಕ್ಕೋ ಸೀಮಿತ ಆಗಿರ್ಬೋದು. ಇದೇ ರೀತಿ ನಾವು ಒಂದು ಇಲಾಖೆಯನ್ನ ಮಾಡಿ ಅಥವಾ ಅವರಿಗೆ ಉತ್ಸಾಹವನ್ನ ನೀಡುವಂತ ಕೆಲಸವನ್ನ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಅಂತ ಹೇಳ್ಕೊಂಡಾದ್ರೂ ಜನರು ಕೂಡ ಇದರ ಕುರಿತಾಗಿ ಪರಿಶ್ರಮವನ್ನ ಪಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಉತ್ತಮವಾದ ವಿಚಾರ ಅಂತ ಹೇಳ್ತಾ ಹೋಗ್ಬೋದು. ಇನ್ನು ಬೇರೆ ಕಡೆ ಸಂಬಂಧಪಟ್ಟ ಹಾಗೆ ನಿತ್ಯಾನಂದ ಒಳಕಡವರೇ, ಕೆಲವು ಕಡೆಗಳಲ್ಲಿ ನದಿಯನ್ನ ಕಲುಷಿತಗೊಳಿಸ್ತಾ ಇರುವಂತದ್ದು, ನೇರವಾಗಿ ಫ್ಯಾಕ್ಟರಿಗಳ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು, ಸಮುದ್ರಕ್ಕೆ ಬಿಡ್ತಾ ಇರುವಂತದ್ದು. ಸಮುದ್ರ ವಿಶಾಲವಾಗಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೂ ಇದರಿಂದ ಕೂಡ ಕೆಲವೊಮ್ಮೆ ತೊಂದರೆಗಳು ಎದುರಾಗುತ್ತೆ, ತೊಂದರೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ಸತ್ಯ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಕರಾವಳಿ ಭಾಗಗಳಲ್ಲಿ ಎಲ್ಲಿ ಮೀನುಗಳ ಫ್ಯಾಕ್ಟ್ರಿಗಳಿವೆ ಅಲ್ಲಿ ಎಲ್ಲ ಹೋಗುವಂಥ ತ್ಯಾಜ್ಯಗಳು ಸಮುದ್ರಕ್ಕೆ ಅಥವಾ ಇನ್ನಿತರ ಬೇರೆ ಬೇರೆ ಜಾಗಗಳು ಹೋಗುವಂಥದ್ದು. ಅದು ಎಲ್ಲರಿಗೂ ಇಲಾಖೆಯವರಿಗೂ ಗೊತ್ತಿದೆ. ಆ ಇಲಾಖೆಯವರು ಅನುಮತಿ ಕೊಡುವಾಗ ಏನು ಮಾಡ್ತಾರೆ, ನಿಮ್ಮ ತ್ಯಾಜ್ಯಗಳನ್ನು ನೀವೇ ಅದನ್ನು ಕ್ಯೂರಿಂಗ್ ಮಾಡಿ ಎಲ್ಲ ಕಡೆ ಬಿಡಬೇಕಂತೇಳಿ ಅವರ ಒಂದು ನಿಯಮದಲ್ಲಿ ಅಥವಾ ಏನೋ ಒಂದು ಪಾಲಿಸಿ ಇರ್ಬೋದು. ಈಗ ಎಲ್ಲಿ ಅದನ್ನು ಅನುಸರಿಸಿದ್ದಾರೆ? ಈಗ ಮೀನಿನ ಘಟಕ ಮಾಡುವಾಗ ಅವರು ಮಾಡುವಂಥದ್ದು ಏನು, ಮೀನಿನ ಒಣಗಿಸುವುದು ಮಾತ್ರ ಏನೋ ಒಂದು ಅವರದೊಂದು ಬೇರೆದಿದೆ, ಅದು ಮಾತ್ರ ಮಾಡಿದಂತೆ ಮತ್ತೆ ಎಲ್ಲವನ್ನು ಮೀನನ್ನು ಹಿಡಿದು ಏನು ಎಣ್ಣೆ ಗೊಬ್ಬರ ಏನು ಬೇಕು ಅದೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಶುರು ಮಾಡುವಾಗ ಆ ನೀರನ್ನು ತ್ಯಾಜ್ಯವನ್ನು ಅವರು ಹುಡುಕೋದಲ್ಲಿ ಎಲ್ಲಿ ಹೊಳೆ ಇದೆ, ಎಲ್ಲಿ ಸಮುದ್ರ ಅಲ್ಲೇ ಆ ಬದಿಯಲ್ಲೇ ಎಲ್ಲ ಹುಡುಕುವಂಥದ್ದು ಇಂಥದ್ದು ಇದು. ಈಗ ಮಲ್ಪೆಯಲ್ಲಿ ಇಲ್ವಾ, ಪ್ರಮೋದ್ ಮಧ್ವರಾಜರದ್ದು ಡೈರೆಕ್ಟ್ ಹೇಳ್ತಾರೆ, ಅವರದ್ದು ಕ್ಯಾನಿಂಗ್ ಇದೆ, ಅವ್ರದ್ದು ಎಲ್ಲಿ ಬಿಡ್ತಾರೆ ನೀರು? ಇಲಾಖೆಯವರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಉದ್ಯಾವರದಲ್ಲಿ ಬೇಕಾದಷ್ಟಿದೆ, ಅಲ್ಲಿಲ್ವಾ? ಅಲ್ಲಿ ಸಹ ಗೊತ್ತಿದೆ. ನಿಮ್ಮ ಇಲ್ಲಿ ಬ್ರಹ್ಮಾವರದ ಒಳಗಡೆ ಬೈಕಾಡಿ ಅಲ್ಲಿದೆ, ಅಲ್ಲಿ ಸಹ ಗಲಾಟೆ ಎಷ್ಟೋ ಬಾರಿ ಗಲಾಟೆ ಆಗಿದೆ. ಎಲ್ಲ ಕಡೆ ಗಲಾಟೆ ಮಾಡ್ತಾರೆ. ಅಲ್ಲಲ್ಲಿ ಅವರು ಬೇಕಾದಾಗಿ ಅವರ ಒಂದು ಗ್ರಾಮವನ್ನು ಅಲ್ಲಿ ಯಾರು ಓನರ್ ಇದ್ದ ಅವ್ರು ಹಿಡ್ಕೊಳ್ತಾರೆ, ಅಲ್ಲಿ ಸಂಪೂರ್ಣವಾಗಿ ಮುಗ್ದು ಹೋಗ್ತದೆ ಅಷ್ಟೇ. ಈಗಿನ ಇಲ್ಲಿಯ ಪರಿಸ್ಥಿತಿ ಹಾಗೆ ಇರೋದು. ಎಲ್ಲೋ ಒಂದು ಕಡೆ ಸಮುದ್ರ ಅನ್ನುವಂಥದ್ದು ಹಲವಾರು ಪ್ರವಾಸಿಗರು ಬರ್ತಾರೆ. ಕೇವಲ ಒಂದು ಸ್ಥಳಕ್ಕೆ ಅದು ಸೀಮಿತವಾಗಿರಲ್ಲ. ಕೆಲವು ನಾವು ನಡ್ಕೊಂಡು ಹೋಗೋಣ, ಈ ಒಂದು ಜಾಗವನ್ನು ನೋಡೋಣ ಅಂತ ಹೋದಾಗ ಮಧ್ಯದಲ್ಲಿ ಡ್ರೈನೇಜ್ ನೀರುಗಳು ಹರಿಯುವಂಥದ್ದು, ಅವರಿಗೆ ಆ ಕಡೆ ಹೋಗೋಕ್ಕೂ ಆಗಲ್ಲ, ಈ ಕಡೆಯಿಂದ ನಿಲ್ಲೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ಎದುರಾಗುತ್ತೆ. ಸೊ ಇದು ಕೂಡ ತೊಂದರೆ ಅಂತಲೇ ಹೇಳ್ಬೋದು. ಏನಿಲ್ಲ ಅಂದ್ರೂ ಕೂಡ ಸಮುದ್ರದ ಬದಿಯಲ್ಲಿರುವಂತಹ ಮೀನುಗಳಿಗೂ ಕೂಡ ಇದು ತೊಂದರೆಯನ್ನ ಉಂಟು ಮಾಡುವಂಥದ್ದು, ಸಂತತಿಯನ್ನು ನಾಶ ಮಾಡುವಂಥದ್ದು, ಇದು ಕೂಡ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು ಸ್ವಚ್ಛತೆಗೆ ವಿಚಾರಕ್ಕೆ ಬಂದಾಗ. ಸೊ ಧೀರಜ್ ಅವರು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಏನಾಗುತ್ತೆ ಅಂದ್ರೆ, ಈ ನದಿ ಕೇರಳದಲ್ಲಿ ಮೊನ್ನೆ ಒಂದ್ಸಲ ಪ್ರವಾಹ ಬಂದಾಗ ಒಂದು ಫೋಟೋ ಬಂದಿತ್ತು. ಏನು ಅಂತ ಹೇಳಿದ್ರೆ, ನದಿ ತನ್ನೆಲ್ಲ ಕಸ ಇದನ್ನೆಲ್ಲ ತೆಗೆದು ಸೇತುವೆಗೆ ಹಾಕಿತ್ತು. ಸೇತುವೆಯಲ್ಲಿ ಫುಲ್ ಕಸದ ರಾಶಿ ಇತ್ತು. ಇವರು JCB ಅವರು ಬಂದು ಮರುದಿನ ಏನು ಮಾಡಿದ್ದಾರೆ ಅಂದ್ರೆ, ಅಷ್ಟನ್ನು ತೆಗೆದು ಮತ್ತೆ ನದಿಗೆ ಹಾಕ್ತಾ ಇದ್ದಾರೆ, ಕ್ಲೀನ್ ಮಾಡಬೇಕು ಅಂತ. ಸೊ ನಮ್ಮ ಕ್ಲೀನಿಂಗ್ ಪ್ರೊಸೆಸ್ಗಳು ಇಷ್ಟೇ ಆಗ್ತಾ ಇರೋದು. ಸೊ ನದಿ ಮೊದಲು ಸ್ವಲ್ಪ ಅಗಲವಾಗಿ ಹರಿತಿತ್ತು, ಈಗ ನಾವು ಸ್ವಲ್ಪ ಮಲಿನಗಳನ್ನು ಮಾಡ್ತಾ ಮಣ್ಣು ತುಂಬಿಕೊಂಡು ಕಸ ತುಂಬಿಕೊಂಡು ನದಿಯ ಪ್ರಮಾಣ ಗಿಡ್ಡದಾಗ್ತಾ ಇದೆ, ನೀರು ಭೂಮಿಯೊಳಗೆ ಇಂಗ್ತಾ ಇಲ್ಲ. ಅದರಿಂದ ಮುಂದೆ ನಮಗೆ ಪ್ರವಾಹವೋ ಅದರಿಂದ ಮುಂದೆ ಕಷ್ಟವೋ ಏನೋ ಮತ್ತೆ ನಾವು ಅನುಭವಿಸ್ತೀವಿ. ಆ ಮುಂದಿನ ಕಷ್ಟದ ಬಗ್ಗೆ ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಜೊತೆಗೆ ನಾವು ಈ ಪ್ರವಾಸಗಳಿಗೆ ಹೋಗ್ತೀವಿ, ಬೇರೆ ಬೇರೆ ಕಡೆಗೆ ಗಿಪ್ಪುಗಳಿಗೆಲ್ಲ ಹೋಗ್ತೀವಿ. ಹೆಚ್ಚಾಗಿ ಹೋಗೋದು ಯುವಕರೇ ಎಂಜಾಯ್ ಮಾಡ್ಲಿಕ್ಕೆ ಅಂತ ಹೋಗ್ತೀವಿ. ಆದರೆ ಎಂಜಾಯ್ ಮಾಡ್ಲಿಕ್ಕೆ ಹೋದ ಪ್ಲೇಸ್ಗಳಲ್ಲಿ ನಾವು ನಮಗೆ ಆ ಪ್ಲೇಸ್ ಹೆಂಗೆ ಸಿಕ್ಕಿತ್ತು, ಪ್ರಾಕೃತಿಕವಾಗಿ ಎಷ್ಟು ಚೆನ್ನಾಗಿತ್ತು ಹಾಗೆ ಬರಬೇಕು. ನಾವು ಹೋಗಿ ನಮ್ಮಲ್ಲಿರೋದನ್ನೆಲ್ಲ ಚೆಲ್ಲಿ ನಾವು ಎಂಜಾಯ್ ಮಾಡಬೇಕು, ಆ ಪ್ರಕೃತಿ ಪಾಪ ಹಾಳಾಗಬೇಕು ಅನ್ನೋ ಆ ಯೋಚನೆ ಬೇಕು ನಮಗೆ. ಪ್ರಕೃತಿಯನ್ನು ಹಾಳು ಮಾಡಬಾರ್ದು ಅನ್ನೋ ಯೋಚನೆ ನಮ್ಮಲ್ಲಿ ಇರಬೇಕು. ನಾವು ಹೋದ ಪ್ಲೇಸನ್ನು ಹೆಂಗಿದೆಯೋ ಹಾಗೆ ಉಳಿಸಿ ಬರಬೇಕು. ಈಗ ನಮಗೆ ನಮ್ಮ ಹಿರಿಯರು ಹೆಂಗೋ ಕೊಟ್ಟಿದ್ದಾರೆ ಭೂಮಿನ, ಮೊದಲು ಚೆನ್ನಾಗಿರ್ಬೋದು, ನಮ್ಮ ಈ ಪ್ರದೇಶ ನಮಗೆ ಹಿರಿಯರು ಕೊಟ್ಟಿದ್ದಾರೆ, ನಾವು ಅದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ದಾಟಿಸಬೇಕು. ಆ ದಾಟಿಸುವ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರಬೇಕು. ನಾವು ನಮ್ಮ ಮುಂದಿನವ್ರು ನಮ್ಮನ್ನು ಬೈಸ್ಕೋಬಾರ್ದು. ಹಿಂದಿನವ್ರು ಮಾಡಿದ ಅನಾಚಾರಕ್ಕೆ ನಾವು ಹಿಂಗೆ ಅನುಭವಿಸಿದ್ರೆ ಮುಂದಿನವ್ರು ನಮ್ಮನ್ನು ಬೈಕೊಳ್ಳುವಂಗೆ ಆಗಬಾರ್ದು. ಅದು ನಮಗೆ ಅರಿವು ಬರಬೇಕು ಅಂತ ಅನಿಸ್ತು ನನಗೆ. ಎಸ್, ಓಕೆ. ಇನ್ನೊಂದು ಕಡೆ ಹೇಳ್ತಾ ಹೋದಾಗ ನಿತ್ಯಾನಂದ ಒಳಕಡವರೇ, ಈಗಾಗಲೇ ಕಾರ್ಮಿಕರೇನಿದ್ದಾರೆ ಸ್ವಚ್ಛತೆಗೆ ಕುರಿತಾಗಿ ಕೆಲವು ಕಾರ್ಮಿಕರನ್ನ ನಿಯೋಜನೆ ಮಾಡಿರುವಂಥದ್ದು, ಅವರಲ್ಲೂ ಕೂಡ ಕೆಲವು ದೂರುಗಳಿರುವಂಥದ್ದು. ಏನಪ್ಪಾ ಅಂದ್ರೆ, ಸರಿಯಾದ ವ್ಯವಸ್ಥೆಯನ್ನು ಇರ್ತಾ ಇಲ್ಲ. ಈಗ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಕಸ ವಿಲೇವಾರಿಯನ್ನ ಮಾಡೋದಕ್ಕೆ ಒಂದು ವ್ಯವಸ್ಥೆ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಇದು ಕೂಡ ಸರಿಯಾಗಿ ಸಿಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿಗೆ ಉದಾಹರಣೆಯಾಗಿ ಹಲವು ಕಡೆ ನಾವು ಕೆಲವು ವಿಚಾರಗಳನ್ನ ಗಮನಿಸಿರುವಂಥದ್ದು. ಸರಿಯಾದ ರೀತಿಯ ವ್ಯವಸ್ಥೆಗಳು ಅವ್ರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಇಲ್ಲ, ಅದೇ ಅವಾಗ ಹೇಳಿದಲ್ಲ, ಈಗ ನಗರಸಭಾ ವ್ಯಾಪ್ತಿಯಲ್ಲಿ ಇಂತಿಷ್ಟು ಜನರಿಗೆ ಪೌರ ಕಾರ್ಮಿಕರನ್ನು ಅವರು ನೇಮಕ ಮಾಡಿರ್ತಾರೆ, ಈಗ ಇಂತಿಷ್ಟು ಜನ ಇಲ್ಲ. ಈಗ ಅದು ಕೂಡ ಅವರಿಗೆ ಬೆಳಿಗ್ಗೆ 4 ಗಂಟೆಗೇನೋ ಬರ್ತಾರೆ. ಅವರು ಮುಂಜಾನೆ 4 ಗಂಟೆ ಬಂದು 7-7:30 ಒಳಗೆ ಅವರದ್ದು ಕೆಲಸ ಮುಗ್ದಾಗ್ತದೆ. ಅದರ ನಂತರ ಕಸ ಎಷ್ಟುಗಳು ಬಿಡ್ತೇವೆ. ಹೌದು, ನಾನು ಈಗಾಗಲೇ ಹೇಳಿರುವ ಹಾಗೆ ರಾತ್ರಿ ನಂತರ ಬೀಳುವಂಥದ್ದು, ಎಷ್ಟು ಜನ ಡಂಪ್ ಮಾಡಿ ಹೋಗ್ತಾರೆ, ಬಿಡ್ತೇವೆ. ಯಾಕಂದ್ರೆ ಅವರದ್ದು ಏನು ಕೆಲಸ 4ರಿಂದ 7 ಗಂಟೆ 7:30ವರೆಗೆ ಅವರ ಕೆಲಸ ಮುಗಿತು, ಫಿನಿಶ್. ಮತ್ತು ಅವರು ತರಕಾರಿ ಮಾರಾಟ, ಇನ್ನಿತರ ಮಾರಾಟ ಎಲ್ಲ ಇರ್ತವೆ. ಕೆಲವರೆಲ್ಲ ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ಮೊಬೈಲ್ ಕಿವಿಯಲ್ಲೇ
ಮಾತಾಡ್ತಾ ಗುಡಿಸ್ತಾ ಇರೋದು. ಅಂದರೆ ಅದರಲ್ಲಿ ಎಷ್ಟು ಕಸ ಹೋಗ್ತದೆ ಏನು ಎಂಬುದು ಮತ್ತದು ಆಲೋಚನೆ. ಅಂಥದ್ದೆಲ್ಲ ಇಲ್ಲಿ ವ್ಯವಸ್ಥೆ ಇದೆ. ಹಾಗಿರುವಾಗ ಪೌರ ಕಾರ್ಮಿಕರೂ ಕೂಡ ಅಷ್ಟು ವ್ಯವಸ್ಥೆಯಲ್ಲಿ ನೋಡಲೇಬೇಕಾಗ್ತದೆ. ಯಾಕಂದರೆ ಈಗ ಅವರಿಗೇನು ಮೊದಲಾದರೆ ದಿವಸಕ್ಕೆ 60 ರೂಪಾಯಿ ಇತ್ತು, ಈಗ ಹಾಗೆಲ್ಲ. ಈಗ ಅವರಿಗೆ ತಿಂಗಳಿಗೆ 12,000 ರೂಪಾಯಿ ಸ್ಯಾಲ್ರಿ ಇದೆ. ಈಗ ಪೌರ ಕಾರ್ಮಿಕರು 4 ರಿಂದ 7 ಗಂಟೆ ಬಂದರೂ ಕೂಡ 12,000 ರೂಪಾಯಿ ಅವರಿಗೆ ಏನೋ ಸ್ಯಾಲ್ರಿಯನ್ನು ಕೊಡ್ತಾರೆ. ಇನ್ನು PF ESI ಏನೋ ಇದೆ ಅಲ್ಲ, ಅದೆಲ್ಲ ಇರುವಾಗ, ಅಷ್ಟು ವ್ಯವಸ್ಥೆ ಇರುವಾಗ ಅವರು ಕೂಡ ಯಾರು ಕಾಂಟ್ರಾಕ್ಟ್ ಇದ್ದಾರೆ ಅವರು ಕೂಡ ಜಾಗ್ರತೆ ವಹಿಸುವಂಥ ಇದರಲ್ಲಿ ಇದೆ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್, ನಾನು ಸುಶೀಲ್ ಅಂತ ಮೇಡಮ್. ಸರ್, ನಾನು ಉಚ್ಚಿಲದಿಂದ ಮಾತಾಡ್ತಿದ್ದೇನೆ. ಅದು ನಾನು ಅಲ್ಲಿ ಟ್ರಾಫಿಕ್ ಅಲ್ಲಿ ಮಣಿಪಾಲದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೇನೆ. ಹೇಳಿ ಮೇಡಮ್, ಹೇಳಿ. ಅಲ್ಲಿ ಅಂದ್ರೆ KMC ಆಸ್ಪತ್ರೆ ಎದುರುಗಡೆ ಇದು ಚರಂಡಿ ಇದೆ ಅಲ್ಲ ಸರ್, ಅದ್ರಲ್ಲಿ ಫುಲ್ ನೀರು ನಿಂತೇ ಇರುತ್ತೆ. ಸೊಳ್ಳೆ ಅದ್ರಲ್ಲಿ ಹರಡಾಡ್ತಾ ಇರುತ್ತೆ, ವಾಸನೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಸುಣ್ಣನ ಏನಾದ್ರೂ ಹಾಕಿದ್ರೆ ಒಂದು ಕಾಯಿಲೆ ಬರೋದಾದ್ರೂ ಕಡಿಮೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸರ್. ಫುಲ್ ನೀರು ನಿಂತೇ ಇರುತ್ತೆ, ಅಲ್ಲಿ ಹೋಗುದು ಕೂಡ ಇಲ್ಲ ನೀರ. ಅಲ್ಲಿ ಇದ್ರಲ್ಲಿ ಬದಿಯಲ್ಲಿ ನಿಂತೇ ಇರುತ್ತೆ ಸರ್. ಎಸ್, ಓಕೆ ಮೇಡಮ್, ಇದು ಗಮನಿಸಬೇಕಾದಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಧನ್ಯವಾದ ಈ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಕ್ಕೆ. ಧನ್ಯವಾದ ಮೇಡಮ್. ಎಸ್ ಸರ್. ಥ್ಯಾಂಕ್ ಯು ಸರ್. ಸೊ ಎಲ್ಲೊಂದು ಕಡೆ ನೋಡ್ತಾ ಹೋದಾಗ ಈಗಾಗಲೇ ಅವರು ಹೇಳಿದ ಹಾಗೆ ದೂರುಗಳು ಇದನ್ನು ಹುಡುಕಿಕೊಂಡು ಹೋದಾಗ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಅನುಭವದ ಪ್ರಕಾರ ನಮ್ಮ ವಾಹಿನಿಯ ಮೂಲಕವೇ ಹಲವಾರು ದೂರುಗಳನ್ನು ನಾವು ಈಗಾಗಲೇ ವರದಿ ಮಾಡಿರುವಂಥದ್ದು. ಇದರ ಮೂಲಕವೂ ಕೂಡ ಇಂಪ್ಯಾಕ್ಟ್ ಆಗಿ ಅದು ಸಮಸ್ಯೆ ಬಗೆಹರಿಯುವಂಥದ್ದು. ಎಲ್ಲೋ ಒಂದು ಕಡೆ ಇವರ ಮೇಲೆ ಒತ್ತಡವನ್ನು ಹಾಕಿದಾಗ ಮಾತ್ರನ ಅಥವಾ ದೂರನ್ನು ನೀಡಿದಾಗ ಮಾತ್ರನ ಇವರು ಕಾರ್ಯನಿರ್ವಹಿಸ್ತಾರೆ, ಈ ರೀತಿಯ ಒಂದು ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ. ಇವಾಗ ಮೇಡಮ್ ಹೇಳಿದ್ದು ಸಂಗತಿ ಸತ್ಯ. ಯಾಕಂತ ಹೇಳಿದ್ರೆ KMC ಆಸ್ಪತ್ರೆ ಎದುರುಗಡೆ ರಸ್ತೆ ಕೆಟ್ಟೋಗಿವೆ. ಈಗ ಆ ಕಡೆಯಿಂದ ಕಾಂಕ್ರೀಟ್ ಆಗ್ತಾ ಬರ್ತೇವೆ. ಇಲ್ಲಿಯ ಸಮಸ್ಯೆ ಏನಂತ ಹೇಳಿದರೆ ಅಲ್ಲಿಯ ದೊಡ್ಡ ಫ್ಯಾಕ್ಟ್ರಿಗಳದ್ದು ಮತ್ತು ಎಲ್ಲ ಆಸ್ಪತ್ರೆಯ ನೀರುಗಳಲ್ಲಿ ಹೋಗುವಂಥದ್ದು ಓಪನ್ ಆಗಿ ಚರಂಡಿಯಲ್ಲಿ ಹೋಗುವಂಥದ್ದು. ಆ ಚರಂಡಿಯಲ್ಲಿ ಇವರದ್ದು ಏನು ಈ ಕೆಲವೆಲ್ಲ ತ್ಯಾಜ್ಯಗಳನ್ನು ಸಿಲುಕಿದ ನಂತರ ಅಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ, ತಡೆ ಆಗ್ತದೆ. ಏನು ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಅದಕ್ಕೆ ಅಲ್ಲಿ ಬೇರೆ ವ್ಯವಸ್ಥೆ ಇಲ್ಲ. ಹಾಗಿರುವಾಗ ಅದು ಬ್ಲಾಕ್ ಆಗಿ ಅಲ್ಲಿ ವಾಸನೆಯಲ್ಲಿ ಹೋಗಲಿಕ್ಕೆ ಆಗೋದು ಸತ್ಯ. ಯಾಕಂದ್ರೆ ನಾನು ಅಲ್ಲಿ ಯಾವಾಗಲೂ ಹೆಚ್ಚಾಗಿ ನಾನು ಹೋಗ್ತಾ ಇರ್ತೇನೆ. ಎದುರುಗಡೆ ದೊಡ್ಡ ಕಟ್ಟಡಗಳಾಗಿವೆ, ಅದಕ್ಕೂ ಇದನ್ನು ವ್ಯವಸ್ಥೆ ಮಾಡದೆ ಅದನ್ನು ಮಾಡಲಿಲ್ಲ. ಅದು ಮುಖ್ಯವಾಗಿ ಅಲ್ಲಿ ಮಣಿಪಾಲದಲ್ಲಿ ಡ್ರೈನೇಜಿನ ವ್ಯವಸ್ಥೆ ಇಲ್ಲದೆ ಇದು ಅಲ್ಲಿ ಕಾಡ್ತಾ ಉಂಟು. ಅಂದರೆ ಅವರದ್ದು ವ್ಯಾಲ್ಯೂ ಆ ಕಡೆಯಿಂದ ಹೋಗುವಂಥದ್ದು ಒಂದು ಘಟಕ ಇದೆ, ಅಲ್ಲಿ ಅದನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಆದರೆ ಎಷ್ಟು ಮಾಡಿದ್ರೂ ಕೂಡ ಇಲ್ಲಿ ಮೇಡಮ್ ಹೇಳಿದ ಜಾಗದಲ್ಲಿ ನೀರು ನಿಂತಿದೆ, ಹೌದು, ವಾಸನೆ ಹೌದು, ಸೊಳ್ಳೆ ಹೌದು. ಅದು ಅವರು ಯಾರು ಪ್ರತಿಷ್ಠಿತವಾದಂಥ ಏನು ಆಸ್ಪತ್ರೆ ಇವೆ ಅವರು ಅದನ್ನು ಮಾಡುವಂಥದ್ದು ಕೆಲಸ. ನಗರಸಭೆಯೂ ಅದಕ್ಕೆ ಹೊಣೆ. ಅದಕ್ಕೆ ಅದಕ್ಕೆ ನೀರು ಎಲ್ಲಿಂದ ಬರ್ತಾ ಅವರು ಕೂಡ ಹೊಣೆಗಾರ ಆಗ್ತಾರೆ. ಎಸ್ ಸರ್, ಕಾರ್ಯಕ್ರಮದ ಕಡೆಯ ಹಂತಕ್ಕೆ ನಾವು ಬಂದಿರುವಂಥದ್ದು. ಕಡೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸ್ವಚ್ಛತೆ ಕುರಿತಾಗಿ? ಸ್ವಚ್ಛತೆ ಕುರಿತಾಗಿ ಈ ಮೊದಲು ನಾನು ಹೇಳ್ತಿದ್ದೆ, ಜನಸಾಮಾನ್ಯರು ಇದಕ್ಕೆ ಒತ್ತು ಕೊಟ್ಟರೆ ಈ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತದೆ. ಈಗ ಹೇಳ್ತೇನೆ ನಾನು ಅಂತ ಹೇಳಿದರೆ, ಇದು ಅಧಿಕಾರಿಯವರು ಯಾವ ರಸ್ತೆಗಳಲ್ಲಿ ತ್ಯಾಜ್ಯಗಳನ್ನು ಬಿಡಿಸ್ತಾ ಇರ್ತಾರೆ ಅಲ್ಲಿ ಒಂದು ವಾರ ದಿವಸ ಅಲ್ಲಿ ನಿಂತರೆ ಯಾರು ಬಿಸಾಡ್ತಾರೆ ಏನು ಆಗ್ತದೆ ಅಂತೇಳಿ ಗೊತ್ತಾಗ್ತದೆ. ಆವಾಗ ಅವರು ನಿಂತರೆ ಗೊತ್ತಾದರೆ ಯಾರೂ ಆ ಕಸವನ್ನು ಬಿಸಾಡುವುದಿಲ್ಲ ಅಂತೇಳಿ ನಾನು ಹೇಳಬಯಸ್ತೇನೆ. ಎಸ್, ಓಕೆ. ಧೀರಜ್ ಅವರೇ, ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು ಏನು ಹೇಳ್ತೀರಾ? ಕವಿಯೊಬ್ಬರದೊಂದು ಮಾತಿದೆಯಂತೆ, 3 ಸಾಗರವಿದ್ದರೆ 100 ಮಂದಿರವಿದ್ದರೆ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯ ಇದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ನಮ್ಮ ಪರಿಸ್ಥಿತಿ ಹಾಗೆ. ನಾವು ತುಂಬ ಹಾಗಿದೆ ಹೀಗಿದೆ ಅಂತ ಹೊಗಳ್ಕೋತೀವಿ. ಆದರೆ ನಮ್ಮ ಬೇಸ್ ಕರೆಕ್ಟ್ ಮಾಡ್ಕೋಬೇಕು, ನಮ್ಮ ಮೂಲವನ್ನು ಕರೆಕ್ಟ್ ಮಾಡ್ಕೋಬೇಕು. ಮೊದಲು ನಾನು ಸರಿಯಾಗಬೇಕು, ನನ್ನ ಸುತ್ತಮುತ್ತ ಸ್ವಚ್ಛ ಆಗಬೇಕು. ಇದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿದ್ರೆ ತನ್ನಷ್ಟಾಗಿ ತಾನೇ ಬದಲಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್, ಓಕೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ, ಸ್ವಚ್ಛತೆಯ ಕುರಿತಾಗಿ ಹಲವಾರು ವಿಚಾರಧಾರೆಯನ್ನ ನಮ್ಮ ವೀಕ್ಷಕರಿಗೆ ಹೇಳಿದ್ದಕ್ಕೆ ಬಹಳಷ್ಟು ಧನ್ಯವಾದಗಳನ್ನು ನಿಮಗೆ ಹೇಳುವಂಥದ್ದು. ಧನ್ಯವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಎಸ್ ವೀಕ್ಷಕರು, ಈಗಾಗಲೇ ಈ ಒಂದು ಕಾರ್ಯಕ್ರಮದ ಮೂಲಕ ಹಲವಾರು ದೂರುಗಳು ಕೂಡ ಬಂದು ಹಲವಾರು ಕಡೆಗಳಲ್ಲಿ ಸ್ವಚ್ಛತೆಯ ಕುರಿತಾಗಿ ಬಗೆಹರಿಯದ ಸಮಸ್ಯೆಗಳು ಇನ್ನೂ ಇರುವಂಥದ್ದು. ಇದರ ಕುರಿತಾಗಿ ಕೂಡ ಕೆಲವು ಕಡೆಗಳಲ್ಲಿ ಗಮನವನ್ನು ಹರಿಸ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ನೋಡ್ತಾ ಹೋದಾಗ ಇದು ನಮ್ಮ ಎಲ್ಲರ ಕರ್ತವ್ಯವಾಗಿರುತ್ತೆ. ಯಾವುದೋ ಒಂದು ಇಲಾಖೆಗೆ ಇದು ಸೀಮಿತವಾಗಿರಲ್ಲ. ಇಲಾಖೆಯವರು ಕಾರ್ಯಪ್ರವೃತ್ತರಾಗಿಲ್ಲಾದರೂ ಕೂಡ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟರ ಕುರಿತಾಗಿ ಆದರೂ ಕೂಡ ನಾವು ಸ್ವಚ್ಛತೆಯ ಕಡೆಗೆ ಗಮನವನ್ನು ಹರಿಸಬೇಕಾಗಿರುವಂಥದ್ದು ಬಹಳ ಅವಶ್ಯಕವಾಗಿರುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಇನ್ನು ಉಡುಪಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ
ಹಲವು ಕಡೆಗಳಲ್ಲಿ ಇಂತಹ ಸಮಸ್ಯೆಗಳು ಎದ್ದು ನಿಂತಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ಕೆಲವು ಕಡೆಗಳಲ್ಲಿ ಧೂಳು ತುಂಬಿಕೊಂಡಿರುವಂಥದ್ದು. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದೇ ಒಂದು ಪ್ರಶ್ನೆಯಾಗಿ ಕಾಡ್ತಾ ಹೋಗುತ್ತೆ. ಇನ್ನು ನೀರಿನ ವಿಷಯಕ್ಕೆ ಬಂದಾಗಲೂ ಕೂಡ ಕೆಲವರು ಯಾವುದೇ ಒಂದು ಪೂರ್ವಭಾವಿ ಯೋಜನೆಗಳಿಲ್ಲದೆ ನೀರನ್ನು ಕಲುಷಿತಗೊಳಿಸುವಂಥದ್ದು, ಇದರಿಂದ ಅಪಾರವಾದ ಒಂದು ಪ್ರಾಣಿ ಸಂಪತ್ತಿಗೂ ಕೂಡ ತೊಂದರೆ ಆಗುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಆದಷ್ಟು ಬೇಗ ಇದರ ಕುರಿತಾಗಿ ಅಗತ್ಯವಾದ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಬಹಳ ಅವಶ್ಯಕ ಅನ್ನುವಂಥದ್ದು ನಮ್ಮ ವಾಹಿನಿಯ ಒಂದು ಆಶಯ. ಇದಾಗಿರುತ್ತೆ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.